ಆಕ್ಚುಲಿ ಪೂರ್ತಿ ಅಂತ ಕೇಳೋದು ವೇಟ್ ಮಾಡಿದ್ರೆ ಲೇಟ್ ಆಗ್ಬಿಡುತ್ತೆ. ಹೌದು, 6:30ಕ್ಕೆ ನಾನು close ಅರ್ಧದಲ್ಲೇ ಬಿಟ್ಟು ಬರ್ತೀನಿ. 6:30 ಮೇಲೆ 1 ನಿಮಿಷ 2 ನಿಮಿಷ ಅಷ್ಟೇ ಎಕ್ಸ್ಟ್ರಾ ತಗೋದು ಮತ್ತೆ ಅಜ್ಜಿ 6:30 ಕರೆಕ್ಟ್ ಮಾಡ್ತಾರೆ ಕ್ಲೋಸ್. ಹಾ ಇದು ಮಾತಾಜಿ, 6:30 ಸ್ಟಾರ್ಟ್ ಆಗುತ್ತಲ್ಲ. ಇವತ್ತು ಮೊದಲ ಅಧ್ಯಾಯ ಆಯ್ತು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೆನ್ನೆ ಕ್ಲಾಸ್ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿ ಹೇಳ್ತಾರೆ. ಇಂಟ್ರೆಸ್ಟ್ ಬರ್ಬೇಕು, ಪಾಯಿಂಟ್ಸ್ ಗಳು ಚೆನ್ನಾಗಿರುತ್ತೆ ಮತ್ತೆ ಅಜ್ಜಿ ನೋಟ್ಸ್ ಮಾಡಕ್ಕೆ. ಹಾ ಮಾತಾಜಿ. ಚೈತನ್ಯ ಮಾತಾಜಿ, ಲೈವ್ ಹೋಗಿದ ತಕ್ಷಣ ಅದು ಎಕ್ಸಿಟ್ ಆಗ್ತಾ ಇದೆ, ಸ್ವಲ್ಪ ನನ್ನ ಹೋಸ್ಟ್ ಮಾಡಿ ಮಾತಾಜಿ. ಹಾ ಮಾತಾಜಿ, ಮಾಡ್ತಾ ಇದೀನಿ ಮಾತಾಜಿ, 1 ನಿಮಿಷ. ಮಾಡಿದೀನಿ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ಹಾ ಮಾತಾಜಿ. ಈಗೆಲ್ಲ ಬರ್ತಿದೆ. ಮಾತಾಜಿ ಸ್ಕ್ರೀನ್ ಬಂದಿದ್ದಲ್ಲ ಮಾತಾಜಿ? ಬಂದಿದೆ ಮಾತಾಜಿ. ಬರ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಬರ್ತಾ ಇದೆ ಮಾತಾಜಿ. ಜ್ಞಾನತಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣ ಗೋವಿಂದ. ಲೇಟ್ ಆಗಿ ಹೋಗಿದೆ, ಈಗಲೇ ಸ್ಟಾರ್ಟ್ ಮಾಡೋಣ. ನಿನ್ನೆ ನಾವು ಯಾವ ಅಧ್ಯಾಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಂತ ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಅಧ್ಯಾಯದ ಹೆಸರು? ಶ್ರದ್ಧೆಯ ಪ್ರಭೇದಗಳು. ಇದು ಮಾತಾಜಿ ಅದೇ ಪ್ರಸಾದ ಶ್ರದ್ಧೆಯ ಪ್ರಭೇದಗಳು, ಶ್ರದ್ಧಾತ್ರಯ, ವೇದ ಮಂತ್ರಗಳ ಅದು ಹೇಳದೆ ಶ್ರದ್ಧೆಯ ಪ್ರಭೇದಗಳು. ಅದರಲ್ಲಿ ನಾವು ಏನೆಲ್ಲ ವಿಷಯಗಳು ತಿಳ್ಕೊಂಡ್ವಿ ಅಂತ ಹೇಳ್ತೀರಾ? ಮೊದಲು ಅರ್ಜುನ ಕೇಳ್ತಾನೆ, ಯಾರು ಶಾಸ್ತ್ರಗಳಲ್ಲಿ ಹೇಳಿಲ್ಲವೋ ಅಂತಹ ಆರಾಧನೆ ಪೂಜೆಯನ್ನ ಮಾಡುವಂತವ್ರು ಅವರ ಪರಿಸ್ಥಿತಿ ಏನಾಗುತ್ತೆ ಅಂತಂದಾಗ ಕೃಷ್ಣ ಹೇಳಕ್ಕೆ ಶುರು ಮಾಡ್ತಾನೆ. ಪ್ರಕೃತಿಯ 3 ಗುಣಗಳಲ್ಲಿ ಮನುಷ್ಯ 3 ರೀತಿಯ ಆರಾಧನೆಗಳನ್ನ ಮಾಡ್ತಾನೆ, ಸತ್ವಗುಣದಲ್ಲಿ, ರಜೋಗುಣದಲ್ಲಿ ಮತ್ತೆ ತಮೋ ಗುಣದಲ್ಲಿ ಅಂತ ತಿಳಿಸ್ತಾನೆ. ಆಮೇಲೆ ಆಹಾರದ ಬಗ್ಗೆ ತಿಳ್ಕೊಂಡ್ವಿ. 3 ವಿಧದ ಆಹಾರಗಳು, ಸತ್ವಗುಣದ್ದು ಆಹಾರ, ಅದು ಹೇಗೆ ನಮ್ಮ ಸತ್ವ ಶುದ್ಧಿ ಅಂದ್ರ ನಮ್ಮ ಅಸ್ತಿತ್ವದ ಶುದ್ಧಿಯನ್ನು ಮಾಡುತ್ತೆ, ಅದು ಭಗವಂತನಿಗೆ ನೈವೇದ್ಯ ಮಾಡಿರುವಂತದ್ದು, ಅದು ಪೌಷ್ಟಿಕವಾಗಿರುತ್ತೆ, ಆರೋಗ್ಯವನ್ನು ಕೊಡುವಂತದ್ದು. ರಜೋಗುಣದಲ್ಲಿ ಮಾಡಿದ ಆಹಾರ ಅದು ನಮಗೆ ರೋಗಗಳಿಗೆ ಕಾರಣ ಆಗುತ್ತೆ. ತಮೋ ಗುಣದಲ್ಲಿ ಮಾಡುವಂತಹ ಆಹಾರವು ಪ್ರಾಣಿಗಳು ತಿನ್ನುವಂತ ಆಹಾರ, ಅಂತಹ ಒಂದು ಆಹಾರ ನಮ್ಮನ್ನ
ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಮಾಡೋದಿಲ್ಲ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡ್ವಿ. ಮತ್ತೆ ನಾವು ಶ್ಲೋಕ 12 ಆಗಿದೆಯಾ ಮಾತಾಜಿ? 13 ಹರೇ ಆಗಿದೆ ಕೃಷ್ಣ. ಮಾತಾಜಿ. ಆಗಿದೆ 14 ಮಾತಾಜಿ. 13 ಆಗಿದೆ ಮಾತಾಜಿ, 14ನೇದ್ ಮಾಡ್ಬೇಕು ಮಾತಾಜಿ. ಮಾಡ್ಬೇಕು ಆದ್ರೆ ಮಾತಾಜಿ. ನಾವು ಯಜ್ಞಗಳ ಬಗ್ಗೆ ಮಾತಾಡ್ತಾ ಇದ್ವಾ? ಅದೇ ಇದು ಪ್ರಸಾದ ಹಂಚಿರೋದು, ವೇದ ಮಂತ್ರಗಳು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ. ಅದೇ ಮಾತಾಜಿ, ಯಜ್ಞದ ಬಗ್ಗೆನೇ ಹೇಳ್ತಾ ಇದ್ರಿ ಮಾತಾಜಿ. ಯಜ್ಞಗಳ ಬಗ್ಗೆ ಹೇಳ್ತಾ ಇದ್ದೆ. ಹ. ದೈವದ್ವಿಜ ಗುರು ಪ್ರಾಜ್ಞ ಪೂಜಾನಾಂ ಶೌಚಂ ಆರ್ಜವಂ ಬ್ರಹ್ಮಚರ್ಯ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳುತ್ತದೆ. ಅಂದ್ರೆ ಈಗ ನಾವು ತಪಸ್ಸಿನ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೀವಿ. ತಪಸ್ಸಿನಲ್ಲಿ 3 ರೀತಿಯ ತಪಸ್ಸು ಇದೆ, ನಂತರ 3 ಗುಣಗಳಲ್ಲೂ ಕೂಡ ತಪಸ್ಸು ಇದೆ. 3 ರೀತಿಯ ತಪಸ್ಸು. ಮೊದಲಿಗೆ ತಪಸ್ಸು ಅಂದ್ರೆ ಯಾರಾದ್ರೂ ಹೇಳ್ತೀರಾ ಏನು ಅಂತ? ಹರೇ ಕೃಷ್ಣ. ತಪಸ್ಸು ಅಂತಂದ್ರೆ ನಾವು ಯಾವುದೋ ಒಂದು ಉನ್ನತವಾದದನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವೇ ಸ್ವಪ್ರೇರಣೆಯಿಂದ ಸ್ವಲ್ಪ ಕಷ್ಟಗಳನ್ನ ತಗೋತೀವಿ. ನಾವೇ ಕಷ್ಟಗಳನ್ನ ಅದನ್ನ ಸ್ವೀಕಾರ ಮಾಡ್ತೀವಿ. ಯಾರು ನಮ್ಗೆ ಕಷ್ಟಗಳನ್ನ ನಮ್ಮ ಮೇಲೆ ಹೇರೋದಿಲ್ಲ, ನಾವೇ ಅದನ್ನ ಇಷ್ಟಪಟ್ಟು ತಗೋತೀವಿ. ಯಾಕಂದ್ರೆ ಅದರಿಂದ ನಮ್ಗೆ ಇನ್ನ ಏನೋ ಒಂದು ಉನ್ನತವಾದ್ದು ಸಿಗುತ್ತೆ ಅಂತ ಹೇಳಿ. ಶಾಲೆಗೆ ಹೋಗೋ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಅವರು ತುಂಬಾ ಹೊತ್ತು ನಿದ್ದೆ ಮಾಡೋದಿಲ್ಲ, ನಿದ್ದೆಗೆಟ್ಟು ಹೋಗ್ತಾರೆ. ಮತ್ತೆ ಊಟ ತಿಂಡಿ ಅದನ್ನ ಕೂಡ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ. ಅಂದ್ರೆ ಯಾವಾಗ್ಲೂ ಕೂಡ ಓದೋದ್ರಲ್ಲಿ ಜಾಸ್ತಿ ಸಮಯವನ್ನು ಕಳೀತಾರೆ. ಅದೂ ಒಂದು ರೀತಿಯ ತಪಸ್ಸು. ಆ ರೀತಿ ಮಾಡೋದ್ರಿಂದ ಅವರಿಗೆ ಅಂಕಗಳು ಜಾಸ್ತಿ ಬರುತ್ತೆ ಅನ್ನೋ ಕಾರಣ ಅವರು ಆ ರೀತಿ ಮಾಡ್ತಾರೆ. ಹಾಗೆ ಈ ತಪಸ್ಸಿನ ಬಗ್ಗೆ ನಾವು ತಿಳ್ಕೊಬಹುದು. ಈಗ ಹೇಳ್ತಾ ಇರುವಂತದ್ದು ದೈಹಿಕ ತಪಸ್ಸು ಅಂತ ಹೇಳ್ತಾ ಇದಾರೆ. ನಾವು ದೇಹಕ್ಕೆ ತಪಸ್ಸನ್ನ ಮಾಡ್ಬೇಕು ಅಂತಂದ್ರೆ ಏನೆಲ್ಲ ಮಾಡ್ಬೇಕು ಅಂತಂದ್ರೆ ಭಗವಂತನ ಪೂಜೆ, ಭಗವಂತನ ಆರಾಧನೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರತಿದಿನ ಭಗವಂತನ ಆರಾಧನೆಯನ್ನ ನಾವು ಮಾಡ್ಬೇಕು. ನಂತರ ಬ್ರಾಹ್ಮಣರ ಪೂಜೆ. ಇಲ್ಲಿ ಹೇಳ್ತಾ ಇರುವಂತಹ ಬ್ರಾಹ್ಮಣ ಆ ಜಾತಿಯಿಂದ ಬ್ರಾಹ್ಮಣ ಅಂತಲ್ಲ, ಅವನು ಅವನ ಗುಣದಿಂದ ಮತ್ತೆ ಕರ್ಮದಿಂದ ಬ್ರಾಹ್ಮಣ. ಅಂದ್ರೆ ಅವನು ಜ್ಞಾನವನ್ನ ಪಡ್ಕೋತಾನೆ, ಇನ್ನೊಬ್ಬರಿಗೆ ಜ್ಞಾನವನ್ನ ನೀಡ್ತಾನೆ, ದಾನಗಳನ್ನ ಪಡ್ಕೋತಾನೆ, ಬೇರೆಯವರಿಗೆ ದಾನಗಳನ್ನ ಕೊಡ್ತಾನೆ. ಅಂತಹ ಬ್ರಾಹ್ಮಣನಿಗೆ ನಾವು ಪೂಜೆ ಅಂದ್ರೆ ಗೌರವಗಳನ್ನ ಕೊಡುವಂತದ್ದು. ಅಂದ್ರೆ ಯಾರು ವೈಷ್ಣವರಿರ್ತಾರೆ ಅವರಿಗೆ ನಾವು ಗೌರವಗಳನ್ನ ಕೊಡುವಂಥದ್ದು, ಅವರ ಸ್ನೇಹವನ್ನ ಬಯಸುವಂಥದ್ದು, ಅವರ ಸೇವೆಯನ್ನ ಮಾಡುವಂಥದ್ದು. ಅದೇ ರೀತಿ ಗುರುವಿನ ಪೂಜೆ. ನಮ್ಮ ಗುರುಗಳು ಯಾರು ಆಧ್ಯಾತ್ಮಿಕ ಗುರುಗಳಿದ್ದಾರೆ ಅವರಿಗೆ ನಾವು ಅವರ ಆದೇಶ ಅನುಸಾರ ಅವರು ಹೇಳಿದಂತೆ ನಡೆದುಕೊಳ್ಳುವಂಥದ್ದು. ಮತ್ತೆ ತಂದೆ ತಾಯಿಯಂತಹ ಹಿರಿಯರ ಪೂಜೆ. ನಮ್ಮ ತಂದೆ ತಾಯಿಗಳು ಮತ್ತೆ ಹಿರಿಯರಿಗೆ ನಾವು ಗೌರವಗಳನ್ನ ಕೊಡುವಂಥದ್ದು. ಶುಚಿತ್ವ ಅಂತಂದ್ರೆ ನಮ್ಮ ಅಂತರಂಗವಾಗಿ ಮತ್ತೆ ಬಹಿರಂಗವಾಗಿ ಶುಚಿತ್ವವನ್ನ ಅಂದ್ರೆ ಬಹಿರಂಗವಾಗಿ ಅಂತಂದ್ರೆ ನಾವು ಸ್ನಾನ ಮಾಡುವ ಮೂಲಕ, ಅಂತರಂಗವಾಗಿ ಅಂತಂದ್ರೆ ನಾವು ಅಂದ್ರೆ ನಮ್ಮ ಅಸ್ತಿತ್ವ ಶುದ್ಧಿ ಮಾಡುವಂತಹ ಜಪಗಳನ್ನ ಮಾಡುವಂಥದ್ದು, ಜಪಯಜ್ಞವನ್ನ ಮಾಡುವಂಥದ್ದು, ವ್ರತಗಳನ್ನ ಮಾಡುವಂಥದ್ದು, ಏಕಾದಶಿ ವ್ರತಗಳನ್ನ ಮಾಡುವಂಥದ್ದು. ಇವೆಲ್ಲವೂ ಕೂಡ ಶುಚಿತ್ವಕ್ಕೆ ಸಹಾಯ ಮಾಡುವಂಥದ್ದು ಅಂತರಂಗವಾಗಿ. ಮತ್ತೆ ಸರಳತೆ ಅಂತಂದ್ರೆ ನಮಗೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನೇ ಬಳಸುವಂಥದ್ದು. ಐಹಿಕ ವಸ್ತುಗಳು ಏನಿದೆ ಅದು ನಮಗೆ ಅವಶ್ಯಕತೆಗೆ ಬೇಕಾದಷ್ಟು ಮಾತ್ರನೇ ಬಳಸುವಂಥದ್ದು, ಭೋಗಕ್ಕಾಗಿ ಬಳಸುವಂಥದ್ದು ಅಲ್ಲ. ಮತ್ತೆ ಬ್ರಹ್ಮಚರ್ಯ ಅಂದ್ರೆ ಇಲ್ಲಿ ಆತ್ಮ ಸಂಯಮ, ಅಂದ್ರೆ ಇಂದ್ರಿಯಗಳ ನಿಗ್ರಹ ಮಾಡುವಂಥದ್ದು. ಅಹಿಂಸೆ ಅಂತಂದ್ರೆ ಇತರ ಜೀವಿಗಳಿಗೆ ಹಿಂಸೆನ ಕೊಡದೇ ಇರುವಂತದ್ದು. ಇವೆಲ್ಲವೂ ಕೂಡ ದೇಹದ ತಪಸ್ಸು ಅಂತ ಅನಿಸ್ಕೊಡುತ್ತೆ. ಈ ರೀತಿ ನಾವು ದೇಹದ ತಪಸ್ಸಿನ ಬಗ್ಗೆ ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಧರ್ಮ ಗ್ರಂಥಗಳ ಆದೇಶವಿಲ್ಲದೆ ಏನನ್ನೂ ಮಾಡಬಾರದು. ವೈವಾಹಿಕ ಜೀವನದ ಹೊರಗೆ ಲೈಂಗಿಕ ರತಿಯನ್ನು ಪಡೆಯಬಾರದು. ಏಕೆಂದರೆ ಧರ್ಮಗ್ರಂಥವು ಮದುವೆಯಲ್ಲಿ ಮಾತ್ರ ಲೈಂಗಿಕ ರತಿಗೆ ಅನುಮತಿ ಕೊಡುತ್ತದೆ, ಬೇರೆ ರೀತಿಯಲ್ಲಿ ಅಲ್ಲ. ಇದಕ್ಕೆ ಬ್ರಹ್ಮಚರ್ಯ ಎಂದು ಹೆಸರು. ದೇಹದ ಮಟ್ಟಿಗೆ ಇವು ವ್ರತ ತಪಸ್ಸುಗಳು. ಅಂದ್ರೆ ಒಬ್ಬ ಗೃಹಸ್ಥ ಕೂಡ ಅವನು ತಪಸ್ಸನ್ನು ಆಚರಣೆ ಮಾಡ್ಬೋದು. ಈ ರೀತಿ ಅವನು ಜೀವನ ಕ್ರಮವನ್ನ ನಡೆಸ್ತಾ ಇದ್ರೆ, ಅಂದ್ರೆ ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಸಾರ ಅವನು ವೈವಾಹಿಕ ಜೀವನದಲ್ಲಿ ಲೈಂಗಿಕ ರತಿಯನ್ನು ಪಡೆದ್ರೆ ಮಾತ್ರ ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ ಅಂತ. ಅದಕ್ಕಿಂತ ಹೊರಗಡೆ ಹೋಗ್ತಿದ್ದಾರೆ ಅಂದ್ರೆ ಅದು ದೈಹಿಕ ತಪಸ್ಸು ಅನಿಸ್ಕೊಳ್ಳೋದಿಲ್ಲ. ಅದನ್ನ ಬ್ರಹ್ಮಚರ್ಯ ಅಂತಾನೆ ಕರಿತಾ ಇದ್ದಾರೆ ಇಲ್ಲಿ ಪ್ರಭುಪಾದರು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಾಹಿತಂ ಚ ಯತ್ ಸ್ವಾಧ್ಯಾಯ ಅಭ್ಯಾಸನಂ ಚಾಯೇವ ವಾಕ್ ಮಯಂ ತಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲುಕದ ಮಾತುಗಳನ್ನಾಡುವುದು ಕ್ರಮ ತಪ್ಪದೆ
ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲವೂ ಸೇರಿ ಮಾತಿನ ತಪಸ್ಸಾಗುತ್ತೆ. ಈಗ ಇದು 2ನೇ ರೀತಿಯ ತಪಸ್ಸು, ಅದು ಮಾತಿನ ತಪಸ್ಸು. ನಾವು ಮಾತಿನಿಂದ ಹೇಗೆ ತಪಸ್ಸನ್ನ ಮಾಡ್ಬೇಕು ಅನ್ನೋದು. ನಾವು ಯಾವಾಗಲೂ ಸತ್ಯವನ್ನ ನುಡಿಬೇಕು. ಆದ್ರೆ ಇತರರಿಗೆ ಮನಸ್ಸನ್ನ ಕಲಕುತ್ತೆ. ನಾವ್ ಹೇಳುವಂತ ಸತ್ಯ ಇತರರಿಗೆ ಅದು ಹರ್ಟ್ ಮಾಡುತ್ತೆ, ಇನ್ನೊಬ್ಬರಿಗೆ ನೋವು ಕೊಡುತ್ತೆ ಅಂತಂದ್ರೆ ಅಂತ ಸತ್ಯ ಹೇಳ್ದೇ ಇರೋದು ಕೂಡ ಒಳ್ಳೇದು ಅಂತಾರೆ. ಆದ್ರೆ ಕಟುವಾದ ಸತ್ಯವನ್ನ ಇಬ್ಬರು ಮಾತ್ರ ಯಾವಾಗ್ಲೂ ಹೇಳ್ಬೇಕು ಅಂತಾರೆ. ಒಂದು ಗುರುಗಳು, ಇನ್ನೊಂದು ತಂದೆ ತಾಯಿ. ಯಾಕೆ ಹೇಳ್ಬೇಕು ಅಂತಂದ್ರೆ ಗುರುಗಳು ಕಟುವಾದ ಸತ್ಯವನ್ನ ಹೇಳುವ ಮೂಲಕ ಶಿಷ್ಯನನ್ನ ಸರಿದಾರಿಗೆ ತರುವುದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ತಂದೆ ತಾಯಿ ಕೂಡ ತಮ್ಮ ಮಕ್ಕಳಿಗೆ ಕಟುವಾದ ಸತ್ಯವನ್ನ ಹೇಳೋದು ತಪ್ಪಲ್ಲ. ಆದ್ರೆ ಇವರಿಬ್ಬರಲ್ಲದೆ ಬೇರೆ ಜನರ ಜೊತೆ ನಾವು ಮಾತನಾಡುವಾಗ ಇನ್ನೊಬ್ಬರ ಮನಸ್ಸನ್ನ ಕಲಕುವಂತಹ ಸತ್ಯವನ್ನು ಹೇಳೋದು ಬೇಡ ಅಂತ ಇಲ್ಲಿ ಪ್ರಭುಪಾದರು ಕೂಡ ಹೇಳ್ತಾರೆ. ಮತ್ತೆ ಇನ್ನೊಂದು ಮಾತಿನ ತಪಸ್ಸು ಅಂತಂದ್ರೆ ಆಧ್ಯಾತ್ಮಿಕ ಪೌರುಷೇಯ ಧರ್ಮ ಗ್ರಂಥಗಳನ್ನ ಓದುವಂಥದ್ದು, ಪ್ರತಿದಿನ ಓದುವಂಥದ್ದು, ಭಗವದ್ಗೀತೆ ಭಾಗವತಗಳನ್ನ ಓದುವಂಥದ್ದು. ಈ ರೀತಿ ಮಾಡೋದ್ರಿಂದ ಅದು ಮಾತಿನ ತಪಸ್ಸು ಆಗುತ್ತೆ. ಆ ರೀತಿ ಭಗವಂತನಿಗೆ ವಿಚಾರಗಳನ್ನ ಮಾತನಾಡುವುದ್ರಲ್ಲಿ ನಾವು ಎಷ್ಟು ಮಾತನಾಡಿದ್ರು ಅದು ತಪಸ್ಸೇ ಆಗುತ್ತೆ. ಆದ್ರೆ ಬೇರೊಬ್ರು ಏನ್ ಅನ್ಕೋತಾರೆ ಅಂತಂದ್ರೆ ತಪಸ್ಸು ಅಂತಂದ್ರೆ ಮಾತಾಡದೇನೆ ಮೌನವಾಗಿರುವಂತದ್ದು. ಆದ್ರೆ ಇಲ್ಲಿ ಪ್ರಭುಪಾದ್ರು ಹೇಳ್ತಾರೆ ಭಗವಂತನ ವಿಚಾರವನ್ನ ಭಕ್ತರು ಹೆಚ್ಚು ಹೆಚ್ಚು ಮಾತಾಡ್ಬೇಕು. ಆದ್ರೆ ಅವರು ಮೌನವಾಗಿ ಯಾವಾಗಿರ್ಬೇಕು ಅಂತಂದ್ರೆ ಈ ಭೌತಿಕ ವಿಚಾರಗಳು ಬಂದಾಗ, ಐಹಿಕ ವಿಷಯಗಳು ಬಂದಾಗ ಅವ್ರು ಮೌನವಾಗಿರೋದು ಕೂಡ ತಪಸ್ಸು ಅಂತಾನೆ ಹೇಳ್ಬೋದು. ಶ್ಲೋಕ 16. ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮಾವಿನಿಗ್ರಹ ಭಾವ ಸಂಶುದ್ಧಿರಿತೈತತ್ ತಪೋ ಮಾನಸಮುಚ್ಯತೆ. ಮನಸ್ಸಿನ ಪ್ರಸಾದತೆ. ಈಗ ಮನಸ್ಸಿನ ತಪಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲು ನಾವು ತಿಳ್ಕೊಂಡಿದ್ದು ದೇಹದ ತಪಸ್ಸು, ಆಮೇಲೆ ಮಾತಿನ ತಪಸ್ಸು, ಈಗ ಮನಸ್ಸಿನ ತಪಸ್ಸು. ದೈಹಿಕವಾಗಿ ತಪಸ್ಸನ್ನು ಮಾಡ್ಬೋದು, ಮಾತನ್ನು ಕೂಡ ನಾವು ನಿಗ್ರಹ ಮಾಡ್ಬೋದು. ಆದ್ರೆ ಮನಸ್ಸನ್ನ ನಿಗ್ರಹ ಮಾಡೋದು ಕಷ್ಟ. ಈಗ ಮನಸ್ಸಿನ ತಪಸ್ಸಿನ ಬಗ್ಗೆ ತಿಳಿಸ್ತಾ ಇದ್ದಾರೆ ಕೃಷ್ಣ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಮನಸ್ಸಿನ ತಪಸ್ಸು ಅಂತಂದ್ರೆ ನಮ್ಮ ಮನಸ್ಸು ಇಂದ್ರಿಯ ಭೋಗದ ವಿಷಯಗಳ ಹಿಂದೆ ಅದು ಹೋಗದೇ ಇರುವಂತೆ ಅದನ್ನ ನಿಯಂತ್ರಣ ಮಾಡುವುದು. ಅದನ್ನೇ ಆತ್ಮ ಸಂಯಮ ಅಂತಾನೂ ಕರೀತಾರೆ. ನಾವು ನೋಡಿದೀವಿ ಲೆವೆಲ್ 1 ಅಲ್ಲಿ ನಮ್ಗೆ ಯಾವ ಚಿತ್ರ ತೋರಿಸಿದ್ರು ಅಂದ್ರೆ ಮನಸ್ಸಿನ ತಪಸ್ಸಿಗೆ ಶುಕಮುನಿಗಳು ಅವರು ಹುಟ್ಟಿನಿಂದಲೇ ಅವರು ಸನ್ಯಾಸಿ, ಅವರು ಶುದ್ಧ ಆತ್ಮರು. ಆ ರೀತಿ ಯಾರು ಶುದ್ಧಾತ್ಮರು ಇರ್ತಾರೆ ಅವರ ಮನಸ್ಸಿನ ಮೇಲೆ ಅವರಿಗೆ ನಿಗ್ರಹ ಇರುತ್ತೆ. ಅಂದ್ರೆ ಅವ್ರು ಈ ಐಹಿಕ ವಿಷಯಗಳ ಹಿಂದೆ ಅವ್ರಿಗೆ ಅವರ ಮನಸ್ಸು ಅದರ ಹಿಂದೆ ಹೋಗೋದಿಲ್ಲ ಅಂತ. ಮನಸ್ಸಿನ ತಪಸ್ಸು ಮಾಡಲು ಇಂದ್ರಿಯ ಭೋಗದಿಂದ ಬಿಡಿಸಬೇಕು. ಮನಸ್ಸನ್ನ ಇಂದ್ರಿಯ ಭೋಗದಿಂದ ಬಿಡಿಸಬೇಕು. ಯಾವಾಗಲೂ ಇತರರಿಗೆ ಒಳಿತನ್ನು ಮಾಡುವಂತೆ ಯೋಚಿಸಲು ಮನಸ್ಸಿಗೆ ಶಿಕ್ಷಣ ಕೊಡಬೇಕು. ಅಂದ್ರೆ ನಾವು ಯಾವಾಗ್ಲೂ ಏನಂತಾರೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಯಾವತ್ತು ನೆಗೆಟಿವ್ ಆಗಿ ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು. ಇದನ್ನ ಮನಸ್ಸಿನ ತಪಸ್ಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ಅತ್ಯುತ್ತಮ ಶಿಕ್ಷಣವೆಂದರೆ ವಿಚಾರ ಗಾಂಭೀರ್ಯ. ಮನುಷ್ಯನ ಕೃಷ್ಣ ಪ್ರಜ್ಞೆಯಿಂದ ಹೊರ ಹೋಗಬಾರದು. ಇಂದ್ರಿಯ ಭೋಗವನ್ನು ಯಾವಾಗಲೂ ದೂರವಿಡಬೇಕು. ತನ್ನ ಸ್ವಭಾವವನ್ನು ಶುದ್ಧಿಗೊಳಿಸುವುದೆಂದರೆ ಕೃಷ್ಣ ಪ್ರಜ್ಞೆಯನ್ನು ಪಡೆಯುವುದು. ಇಂದ್ರಿಯ ಭೋಗದ ಯೋಚನೆಗಳಿಂದ ಮನಸ್ಸನ್ನು ದೂರ ಇಡುವುದರಿಂದಲೇ ಮನಸ್ಸಿನ ತೃಪ್ತಿಯನ್ನು ಪಡೆಯಬಹುದು. ಇಂದ್ರಿಯ ಸುಖವನ್ನು ಕುರಿತು ಯೋಚಿಸಿದಷ್ಟು ಮನಸ್ಸಿಗೆ ಅತೃಪ್ತಿಯಾಗುತ್ತದೆ. ಈ ಯುಗದಲ್ಲಿ ನಾವು ಇಂದ್ರಿಯ ಸುಖದ ಬೇರೆ ಬೇರೆ ಬಗೆಗಳಲ್ಲಿ ಅನಗತ್ಯವಾಗಿ ಮನಸ್ಸನ್ನು ತೊಡಗಿಸುತ್ತೇವೆ. ಆದುದರಿಂದ ಮನಸ್ಸು ತೃಪ್ತಿ ಹೊಂದಲು ಅವಕಾಶವೇ ಇಲ್ಲ. ಅತ್ಯುತ್ತಮ ಮಾರ್ಗವೆಂದರೆ ವೈದಿಕ ಸಾಹಿತ್ಯಕ್ಕೆ ಮನಸ್ಸನ್ನು ತಿರುಗಿಸುವುದು. ಪುರಾಣಗಳಲ್ಲಿ ಮತ್ತು ಮಹಾಭಾರತದಲ್ಲಿ ಇರುವಂತೆ ವೈದಿಕ ಸಾಹಿತ್ಯವು ತೃಪ್ತಿ ಕೊಡುವ ಕಥೆಗಳಿಂದ ತುಂಬಿ ಹೋಗಿವೆ. ಮನುಷ್ಯನು ಈ ತಿಳುವಳಿಕೆಯ ಲಾಭವನ್ನು ಪಡೆದುಕೊಂಡು ಪರಿಶುದ್ಧನಾಗಬಹುದು. ಮನಸ್ಸಿನಲ್ಲಿ ಕಪಟವಿರಬಾರದು. ಮನುಷ್ಯನು ಎಲ್ಲರ ಹಿತವನ್ನು ಕುರಿತು ಯೋಚಿಸಬೇಕು. ಮೌನ ಎಂದರೆ ಮನುಷ್ಯನು ಯಾವಾಗಲೂ ಆತ್ಮ ಸಾಕ್ಷಾತ್ಕಾರವನ್ನು ಕುರಿತು ಯೋಚಿಸುತ್ತಿದ್ದಾನೆ ಎಂದು ಅರ್ಥ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯರು ಈ ಅರ್ಥದಲ್ಲಿ ಪರಿಪೂರ್ಣ ಮೌನವನ್ನಾಚರಿಸುತ್ತಾನೆ. ಮನಸ್ಸಿನ ನಿಯಂತ್ರಣ ಎಂದರೆ ಮನಸ್ಸನ್ನು ಇಂದ್ರಿಯ ಸುಖದಿಂದ ಬಿಡಿಸುವುದು. ಮನುಷ್ಯನು ತನ್ನ ವ್ಯವಹಾರಗಳಲ್ಲಿ ನೇರವಾಗಿರಬೇಕು ಮತ್ತು ಈ ರೀತಿಯಲ್ಲಿ ತನ್ನ ಬದುಕನ್ನು ಶುದ್ಧಗೊಳಿಸಬೇಕು. ಈ ಗುಣಗಳೆಲ್ಲ ಸೇರಿ ಮನಸ್ಸಿನ ತಪಸ್ಸು ಅಂದ್ರೆ ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥದ್ದು. ಮನಸ್ಸಿನ ತಪಸ್ಸು ಅಂತಂದ್ರೆ ಇಂದ್ರಿಯ ವಿಷಯಗಳ ಭೋಗದ ವಿಚಾರಗಳನ್ನ
ನಮ್ಮ ಮನಸ್ಸಿನಿಂದ ತೆಗೆಯುವಂಥದ್ದು, ಅದರಿಂದ ನಾವು ದೂರ ಇರುವಂಥದ್ದು, ಮತ್ತೆ ನೇರವಾಗಿ ಇರುವಂಥದ್ದು. ನೇರವಾಗಿ ಇರೋದು ಅಂತಂದ್ರೆ ಒಳಗೊಂದು ಹೊರಗೊಂದು ಅಲ್ಲ. ನಾವು ಹೇಗೆ ಹೊರಗಡೆ ಕಾಣ್ತಿದೀವಿ, ನಮ್ಮ ಮನಸ್ಸಿನಲ್ಲೂ ಕೂಡ ನಾವು ಅಂತಹದೇ ವಿಚಾರಗಳನ್ನ ಇಟ್ಕೊಂಡಿರ್ಬೇಕು. ಹೊರಗಡೆ ಸಭ್ಯರಂತೆ ಇದ್ಕೊಂಡು ಮನಸ್ಸಿನಲ್ಲಿ ಬೇಡದನ್ನ ಯೋಚನೆ ಮಾಡುವಂಥದ್ದು ಅದು ಮನಸ್ಸಿನ ತಪಸ್ಸು ಆಗೋದಿಲ್ಲ. ಶ್ರದ್ಧೆಯ ಪರಯಾ ತಪ್ತಂ ತಪಸ್ ತಪಾತತ್ ತ್ರಿವಿಧಂ ಧರೈ ಅಫಲ ಆಕಾಂಕ್ಷಾಭಿ ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಮನುಷ್ಯರು ಐಹಿಕ ಲಾಭವನ್ನು ನಿರೀಕ್ಷಿಸದೆ ಪರಮಪ್ರಭುವಿಗಾಗಿಯೇ ಕೆಲಸ ಮಾಡುತ್ತಾ ದಿವ್ಯ ಶ್ರದ್ಧೆಯಿಂದ ಆಚರಿಸುವ ಈ ತ್ರಿವಿಧ ತಪಸ್ಸಿಗೆ ಸಾತ್ವಿಕ ತಪಸ್ಸು ಎಂದು ಹೆಸರು. ಈ ಮೂರೂ ತಪಸ್ಸನ್ನ ಯಾರು ಆಚರಣೆ ಮಾಡ್ತಾರೆ ಅದನ್ನೇ ಸಾತ್ವಿಕ ತಪಸ್ಸು ಅಂತ ಹೇಳ್ತಾ ಇದಾರೆ. ಯಾವ್ದೆಲ್ಲ ಮೂರು ತಪಸ್ಸುಗಳು ಈಗ ನಾವು ತಿಳ್ಕೊಂಡಿದ್ದು, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಯಾವ ಮೂರು ತಪಸ್ಸುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂತ? ಮನಸ್ಸಿನ ತಪಸ್ಸು, ಮಾತಿನ ತಪಸ್ಸು, ಮಾತಿನ ತಪಸ್ಸು, ಮತ್ತೆ ದೇಹದ ತಪಸ್ಸು. ದೇಹದ ತಪಸ್ಸು ಅಂತಂದ್ರೆ ಭಗವಂತನ ಆರಾಧನೆ, ಗುರು ಹಿರಿಯರ ಆರಾಧನೆ, ಬ್ರಾಹ್ಮಣರು ವೈಷ್ಣವರ ಆರಾಧನೆ, ಮತ್ತೆ ತಂದೆ ತಾಯಿ ಅವರ ಆರಾಧನೆ, ಮತ್ತೆ ಸರಳವಾದ ಜೀವನವನ್ನು ಮಾಡುವಂತದ್ದು. ಇವೆಲ್ಲ ಕೂಡ ಶುಚಿತ್ವ, ಇವೆಲ್ಲವೂ ಕೂಡ ದೈಹಿಕವಾಗಿ ಮಾಡುವಂತ ತಪಸ್ಸು. ಮನಸ್ಸಿನ ತಪಸ್ಸು ಅಂತಂದ್ರೆ ನಾವು ಯಾವಾಗ್ಲೂ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳುವಂತದ್ದು, ಯಾವಾಗ್ಲೂ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡುವಂತದ್ದು. ಮನಸ್ಸಿನ ನಡವಳಿಕೆಗೂ ಅಂದ್ರೆ ಹೊರಗೆ ನಾವು ನೋಡ್ಲಿಕ್ಕೆ ಹೇಗಿದೀವಿ ಮತ್ತೆ ಒಳಗಡೆ ಹೇಗಿದೀವಿ ಎರಡು ನೇರವಾಗಿರ್ಬೇಕು, ಎರಡು ದ್ವಂದ್ವ ಇರಬಾರ್ದು. ಅಂದ್ರೆ ಒಳಗೊಂದು ಹೊರಗೊಂದು ಆ ರೀತಿ ಇರಬಾರದು. ನಂತರ ಇಂದ್ರಿಯ ಭೋಗದ ವಿಷಯಗಳಲ್ಲಿ ಆಸಕ್ತಿಯನ್ನ ಹೊಂದದೇ ಇರುವಂತದ್ದು, ಇದೆಲ್ಲ ಮನಸ್ಸಿನ ತಪಸ್ಸು. ಅದೇ ರೀತಿ ಮಾತಿನ ತಪಸ್ಸು ಯಾವಾಗ್ಲೂ ಸತ್ಯವನ್ನ ನುಡಿಯುವಂತದ್ದು, ಆದ್ರೆ ಕಟುವಾದ ಸತ್ಯವನ್ನಲ್ಲ. ಕಟುವಾದ ಸತ್ಯವನ್ನ ಇಬ್ಬರು ಮಾತ್ರ ನುಡಿಬಹುದು, ಒಂದು ಗುರುಗಳು, ಇನ್ನೊಂದು ತಂದೆ ತಾಯಿ. ಅವರಿಬ್ಬರಲ್ಲದೆ ಬೇರೆ ವ್ಯವಹಾರಿಕವಾಗಿ ಯಾರ ಮುಂದೆಯೂ ನಾವು ಕಟುವಾದ ಸತ್ಯವನ್ನ ಹೇಳುವಂತದ್ದು ಮಾಡಬಾರದು. ಮನ ಕಲಕುವಂಥದ್ದು, ಇನ್ನೊಬ್ಬರ ಮನ ಕಲಕುವಂತಹ ಸತ್ಯಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಡಬಾರ್ದು. ನಂತರ ಮಾತಿನ ತಪಸ್ಸು ಅಂತಂದ್ರೆ ಆಧ್ಯಾತ್ಮಿಕ ವಿಷಯಗಳನ್ನ ಕುರಿತಾದಂತಹ ಅಪೌರುಷೇಯ ಧರ್ಮ ಗ್ರಂಥಗಳನ್ನ ವಾಚನ ಮಾಡುವಂಥದ್ದು, ಪ್ರತಿದಿನ ಭಗವದ್ಗೀತೆ ಭಾಗವತಗಳನ್ನ ಓದುವಂಥದ್ದು, ಇವೆಲ್ಲವೂ ಕೂಡ ಮನಸ್ಸಿನ ಅಂದ್ರೆ ಮಾತಿನ ತಪಸ್ಸು. ಈ ರೀತಿ ಈ ಮೂರು ತಪಸ್ಸುಗಳನ್ನ ಸೇರಿಸಿ ಏನ್ ಹೇಳ್ತಾ ಇದ್ದಾರೆ, ಅದು ಸಾತ್ವಿಕ ಗುಣದಲ್ಲಿ ಮಾಡುವಂತಹ ತಪಸ್ಸು. ಈ ಮೂರು ತಪಸ್ಸು ಸೇರಿ ಅದು ಸಾತ್ವಿಕ ಗುಣದ ತಪಸ್ಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸತ್ಕಾರ ಮಾನ ಪೂಜಾರ್ಥಂ ತಪೋ ಸತ್ಕಾರ ಮಾನ ಪೂಜಾ ಅರ್ಥಂ ತಪ ದಂಬೇನ ಚ ಏವ ಯತ್ ಕ್ರಿಯತೆ ತತ್ ಇಹ ಪ್ರೋಕ್ತಂ ರಾಜಸಂ ಚಲಂ ಅಧ್ರುವಂ. ಈಗ ರಾಜಸಿಕ ತಪಸ್ಸು ಯಾವ ರೀತಿ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಡಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಎಂದು ಹೇಳುತ್ತಾರೆ. ಇದು ಸ್ಥಿರವೂ ಅಲ್ಲ, ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಅಂದ್ರೆ ನಾವು ತಪಸ್ಸನ್ನ ಮಾಡ್ತಾ ಇದೀವಿ, ಆದ್ರೆ ಅದನ್ನ ನೋಡಿ ಇನ್ನೊಬ್ರು ಹೊಗಳ್ಬೇಕು, ಅದರಿಂದ ನನಗೆ ಗೌರವ ಪೂಜೆಗಳು ಸಿಗ್ಬೇಕು ಅನ್ನೋದು, ಅಂದ್ರೆ ಬೇರೊಬ್ಬರ ಮುಂದೆ ನಾನು ಫೇಮಸ್ ಆಗ್ಬೇಕು ಅನ್ನೋದಕ್ಕಾಗಿ ಮಾಡುವಂತಹ ತಪಸ್ಸುಗಳು ಅದು ಶಾಶ್ವತವಾದ ಫಲಗಳನ್ನ ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಮನುಷ್ಯರು ಜನರನ್ನು ಆಕರ್ಷಿಸಿ ಇತರರಿಂದ ಸನ್ಮಾನ, ಗೌರವ ಮತ್ತು ಪೂಜೆಗಳನ್ನು ಪಡೆಯಲು ವ್ರತ ತಪಸ್ಸುಗಳನ್ನು ಆಚರಿಸುತ್ತಾರೆ. ಅವರು ಮಾಡ್ತಾ ಇರುವಂತದ್ದು ಭಗವಂತನನ್ನ ಸುಪ್ರೀತಗೊಳಿಸೋದಕ್ಕಾಗಿ ಅಲ್ಲ. ಅವರು ಮತ್ತೆ ಇದು ಇಂದ್ರಿಯ ಭೋಗನೆ ಆಯ್ತು, ಅಂದ್ರೆ ತಮ್ಮನ್ನ ತಾವು ಇನ್ನೊಬ್ಬರ ಮುಂದೆ ಹೆಚ್ಚು ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಮಾಡ್ತಾ ಇರುವಂತದ್ದು. ರಾಜಸ ಸ್ವಭಾವದವರು ತಮ್ಮ ಕೆಳಗಿನವರು ತಮ್ಮನ್ನು ಪೂಜಿಸಲು, ಕಾಲು ತೊಳೆಯಲು ಮತ್ತು ಧನವನ್ನು ಅರ್ಪಿಸಲು ಅವಕಾಶವನ್ನು ಕೊಡುತ್ತಾರೆ. ತಪಸ್ಸಿನ ಆಚರಣೆಯಿಂದ ಹೀಗೆ ಕೃತಕವಾಗಿ ಮಾಡಿದ ಏರ್ಪಾಡುಗಳನ್ನು ರಾಜಸ ಎಂದು ಭಾವಿಸಲಾಗುತ್ತದೆ. ಇವುಗಳ ಪರಿಣಾಮಗಳು ಸ್ವಲ್ಪ ಕಾಲದವು, ಇವನ್ನು ಸ್ವಲ್ಪ ಕಾಲ ಮುಂದುವರಿಸಬಹುದು, ಆದರೆ ಇವು ಶಾಶ್ವತವಲ್ಲ. ಈ ರೀತಿ ಮಾಡುವಂತಹ ತಪಸ್ಸು ಅದು ಶಾಶ್ವತವಾದದ್ದು ಅಲ್ಲ ಅಂತ ಹೇಳಿ ಪ್ರಭುಪಾದರು ಹೇಳ್ತಿದ್ದಾರೆ. ಮೂಢಾಗ್ರಹೇಣ ಆತ್ಮಾನ ಯತ್ಪೀಡಯಾ ಕ್ರಿಯತೆ ತಪಃ ಪರಸ್ಯ ಉತ್ಸಾದನ ಅರ್ಥಂ ವಾತತ್ ತಾಮಸಂ ಉದಾಹೃತಂ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗಿದೆ. ಇವರು ಯಾರು ತಮೋಗುಣದಲ್ಲಿದ್ದಾರೆ, ಅವ್ರು ಮಾಡುವಂತಹ ತಪಸ್ಸು ಎಂತದಾಗಿರುತ್ತೆ ಅಂದ್ರೆ ಅವರು
ತಮಗೂ ಕೂಡ ಹಿಂಸೆ ಕೊಡ್ತಾರೆ. ಇದಕ್ಕೆ ನಾನು ನೋಡಿದ್ವಿ, ನೆನೆ ಹೇಳಿದ್ದೆ ಅದು. ಆ ಭಸ್ಮಾಸುರ ಅವನೇನ್ ಮಾಡ್ತಾರೆ, ತನ್ನ ತಲೆಯನ್ನ ಕತ್ತರಿಸಿ ಆ ಯಜ್ಞಕುಂಡಕ್ಕೆ ಅರ್ಪಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಅಥವಾ ಅವರು ತಪಸ್ ಮಾಡೋದು ಎಷ್ಟು ಘೋರವಾಗಿರುತ್ತೆ ಅಂತಂದ್ರೆ, ಅವರು ದೇಹಕ್ಕೂ ಕೂಡ ಹಿಂಸೆ ಕೊಡ್ತಾರೆ. ಅಂದ್ರೆ ಆ ದೇಹ ಅದು ಬೇರೆ ಕ್ರಿಮಿಕೀಟಗಳು ಹೀಗಾಗ್ಲೇ ತಿಂದು ಹಾಕಿರ್ತವೆ. ಅಂತಹ ಒಂದು ಘೋರ ತಪಸ್ಸುಗಳನ್ನ ಮಾಡ್ತಾರೆ. ಆ ರೀತಿ ಅವರ ದೇಹಕ್ಕೆ ನೋವು ಕೊಡ್ತಾರೆ. ಮತ್ತೆ ಅದರಿಂದ ಏನಾದ್ರೂ ಅವ್ರಿಗೆ ವರ ಸಿಕ್ಕಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅದನ್ನು ಕೂಡ ಅವ್ರು ಸದ್ಬಳಕೆ ಮಾಡಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಅವರು ತಪಸ್ಸಿನಿಂದ ಆ ತಪಸ್ಸಿಗೆ ಅಂದ್ರೆ ದೇವತೆಗಳನ್ನ ಹೋಲಿಸ್ಕೊಳಕ್ ಹೋಗ್ತಾರೆ. ಅವರು ಭಗವಂತನಿಗೆ ಮಾಡುವಂತದ್ದಲ್ಲ, ದೇವತೆಗಳನ್ನ ಹೋಲಿಸ್ಕೊಂಡು ಅದರಿಂದ ಅವ್ರಿಗೆ ಏನಾದ್ರೂ ಫಲ ಸಿಗುತ್ತೆ ಅಂತ ಕೇಳಿದಾಗ, ಏನ್ ಬೇಕು ನಿಮ್ಗೆ ಅಂತ ಕೇಳಿದ್ರೆ, ಅವ್ರು ಕೇಳುವಂತಹ ವರಗಳು ಎಂತದ್ದಿರುತ್ತೆ ಅಂತಂದ್ರೆ, ಇತರರನ್ನ ನಾಶ ಮಾಡುವಂಥದ್ದು. ರಾಕ್ಷಸರಿಗೆ ಏನಾದ್ರೂ ವರ ಸಿಕ್ಕಿದ್ರೆ ಕೂಡಲೇ, ಶಕ್ತಿ ಸಿಕ್ಕಿದ ಕೂಡಲೇ ಅವ್ರು ಏನ್ ಮಾಡ್ತಾರೆ, ನಾವು ನೋಡ್ತೀವಿ, ಭಸ್ಮಾಸುರ ಶಿವನಿಂದ ವರ ಪಡೆದು ಅವನ ತಲೆ ಮೇಲೆಯೇ ಕೈ ಇಡೋದಕ್ಕೆ ಹೋಗ್ತಾನೆ. ಹಾಗೆ ಬೇರೆ ರಾವಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರೆಲ್ಲರೂ ಏನ್ ಮಾಡ್ತಾರೆ, ದೇವತೆಗಳಿಗೆ ಕಷ್ಟ ಕೊಡೋದಕ್ಕೆ ಅಂತ ಹೋಗ್ತಾರೆ. ಹೀಗೆ ಅವರನ್ನ ಹಿಂಸಿಸ್ಕೊಂತಾರೆ. ಮತ್ತೆ ಅವ್ರಿಗೆ ಅದರಿಂದ ಏನಾದ್ರೂ ವರ ಸಿಕ್ಕಿದೆ ಅಂತಂದ್ರೆ, ಶಕ್ತಿ ಸಿಕ್ಕಿದೆ ಅಂದ್ರೆ ಅದನ್ನು ಕೂಡ ಬೇರೆಯೊಬ್ಬರಿಗೆ ಕಾಟ, ಅಂದ್ರೆ ಅವರು ಬೇರೊಬ್ಬರನ್ನ ನಾಶ ಮಾಡೋದಕ್ಕೆ ಅದನ್ನ ಪ್ರಯೋಗಿಸ್ತಾರೆ. ಈ ರೀತಿ ಮಾಡುವ ತಪಸ್ಸನಲ್ಲಿ ತಮೋ ಗುಣದಲ್ಲಿ ಮಾಡಿದಂತಹ ತಪಸ್ಸು ಅಂತೇಳಿ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪು ಅಮರನಾಗಲು ಮತ್ತು ದೇವತೆಗಳನ್ನು ಕೊಲ್ಲಲು ಕಠಿಣ ತಪಸ್ಸುಗಳನ್ನು ಮಾಡಿದನು. ಹೀಗೆ ಅಸುರರು ಮೂರ್ಖ ತಪಸ್ಸನ್ನು ಮಾಡಿದ ನಿದರ್ಶನಗಳಿವೆ. ಹಿರಣ್ಯಕಶಿಪು ಇಂತಹ ವರಗಳಿಗಾಗಿಯೇ ಬ್ರಹ್ಮನನ್ನು ಬೇಡಿದನು. ಆದರೆ ಕಟ್ಟ ಕಡೆಗೆ ದೇವೋತ್ತಮ ಪರಮ ಪುರುಷನು ಅವನನ್ನು ಕೊಂದನು. ಅಸಾಧ್ಯವಾದುದಕ್ಕಾಗಿ ತಪಸ್ಸನ್ನು ಮಾಡುವುದು ನಿಶ್ಚಯವಾಗಿಯೂ ತಾಮಸವಾದದ್ದು. ದಾತಾವ್ಯಮಿತಿ ಯದ್ಧಾನಂ ದೀಯತೆ ಅನುಪಕಾರಿಣೆ ದೇಶೆ ಕಾಲೇ ಚ ಪಾತ್ರೆ ಚ ತದ್ಧಾನಂ ಸಾತ್ವಿಕಂ ಸ್ಮೃತಂ. ಈಗ ದಾನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ ಪರಮಾತ್ಮ. ದಾನಗಳಲ್ಲೂ ಕೂಡ 3 ಗುಣಗಳು ಇದೆ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ನಾವು ಯಾವ ರೀತಿ ದಾನ ಮಾಡ್ಬೇಕು ಅಂತಂದ್ರೆ, ಯೋಗ್ಯವಾದ ವ್ಯಕ್ತಿಗೆ ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದ ರೀತಿ ದಾನಗಳನ್ನ ಕೊಡುವಂಥದ್ದು. ಇದಕ್ಕೆ ನಾವು ನೋಡಿದ್ವಿ ಎಂತಹ ದಾನಗಳು ಅಂತಂದ್ರೆ, ಭಗವದ್ಗೀತೆ ಗ್ರಂಥಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂದ್ರೆ ಅದನ್ನ ಎಲ್ಲರಿಗೂ ಕೂಡ ಭಕ್ತರಿಗೆ ಅದನ್ನ ಕೊಂಡ್ಕೊಳ್ಳೋದಿಕ್ಕೆ ಹೇಳ್ತಾರೆ. ಹಾಗೆ ಹೋದಾಗ ಇಲ್ಲಿ ಆ ಭಗವದ್ಗೀತೆಯನ್ನ ಕೊಡುವಾಗ ನಾವು ಅವರಿಗೆ ಜ್ಞಾನದ ದಾನವನ್ನ ನೀಡ್ತಾ ಇದೀವಿ. ಇಲ್ಲಿ 2 ಕಡೆ ದಾನ ಆಗುತ್ತೆ. ಅವರು ಅದಕ್ಕೆ ಹಣವನ್ನ ಕೊಟ್ಟಾಗ ಏನಾಗುತ್ತೆ, ಅದು ದೇವಸ್ಥಾನಕ್ಕಾಗಿ, ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ, ಭಗವಂತನ ಪೂಜೆಗಾಗಿ ಬಳಸಿದಾಗ ಅದೇನಾಗುತ್ತೆ, ಇಲ್ಲಿ ಅವರು ಭಗವಂತನ ಸೇವೆಗೆ ಆ ಹಣವನ್ನ ಕೊಟ್ಟಂತೆ ಆಗುತ್ತೆ. ಇಲ್ಲಿ ಒಂದು ಕಡೆಯಿಂದ ಜ್ಞಾನದ ದಾನ ಆಗ್ತಿದೆ, ಇನ್ನೊಂದು ಕಡೆ ಭಗವಂತನ ಸೇವೆಯ ದಾನ ಆಗ್ತಿದೆ. ಇದು 2 ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯ ದಾನ. ಅದಕ್ಕೆ ಇದನ್ನ ಸಾತ್ವಿಕ ದಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೇದ ಸಾಹಿತ್ಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದವನಿಗೆ ದಾನವನ್ನು ಕೊಡುವುದು ಯೋಗ್ಯ ಎಂದು ಹೇಳಿದೆ. ಹಿಂದಿನ ಕಾಲದಲ್ಲಿ ಇದು ತುಂಬಾ ಪ್ರಚಲಿತವಾಗಿತ್ತು. ಅಂದ್ರೆ ಬ್ರಾಹ್ಮಣರಿಗೆ ದಾನವನ್ನು ಕೊಡುವಂತದ್ದು ಅಂತ. ಅದು ಹೇಗೆ ಆಗೋಯ್ತು ಅಂದ್ರೆ, ಕೊನೆಗೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಿಗೆ ದಾನವನ್ನು ಕೊಡುವಂತದ್ದು ಅನ್ನೋ ರೀತಿ ಆಗೋಯ್ತು. ಅಲ್ಲಿ ನಿಜವಾದ ಬ್ರಾಹ್ಮಣ ಅಂದ್ರೆ ದ್ವಿಜ ಅಂತಂದ್ರೆ 2 ಬಾರಿ ಹುಟ್ಟಿದವನು ಅಂತ ಹೇಳ್ತಾರೆ. ಅಂದ್ರೆ ಅವರು ಮೊದಲು ತಂದೆ ತಾಯಿಗೆ ಹುಟ್ಟುತ್ತಾರೆ, ನಂತರ ಅವರು ಗುರುಗಳಿಂದ ದೀಕ್ಷೆಯನ್ನ ಉಪನಯನವನ್ನ ಮಾಡಿದಾಗ ಅವರು 2ನೇ ಬಾರಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಅವರು ಆ ಜ್ಞಾನವನ್ನ ಪಡಿತಾರೆ. ಬ್ರಹ್ಮಚಾರಿಯಾಗಿದ್ದು ಗುರುಗಳಿಂದ ಜ್ಞಾನವನ್ನ ಪಡಿತಾರೆ. ನಂತರ ಆ ವೇದಗಳು ಅಥವಾ ಗ್ರಂಥಗಳು ಏನಿದೆ ಅದರ ಅಧ್ಯಯನವನ್ನ ಮಾಡ್ತಾ ಅವರು ಬ್ರಾಹ್ಮಣರಾಗ್ತಾರೆ. ಅಂತಹ ಬ್ರಾಹ್ಮಣರಿಗೆ ದಾನವನ್ನ ಕೊಡ್ಬೇಕು ಅಂದ್ರೆ ಅವ್ರು ಕೊನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರು ವೈಷ್ಣವರಾಗ್ತಾರೆ. ಅಂದ್ರೆ ಅವರು ಎಲ್ಲ ಗ್ರಂಥಗಳನ್ನ ಅಧ್ಯಯನ ಮಾಡಿ ಅದರ ಸಾರವನ್ನ ತಿಳಿದು ದೇವೋತ್ತಮ ಪರಮಪುರುಷನೇ ಅಂತಿಮ ಗುರಿ ಅಂತ ತಿಳ್ಕೊಂಡು ಅವನ ಸೇವೆಯಲ್ಲಿ ತೊಡಗ್ತಾರೆ. ಅಂದ್ರೆ ಯಾರು ಭಗವಂತನ ಸೇವೆಯನ್ನ ಮಾಡ್ತಾರೆ ಅಂತವರಿಗೆ ದಾನ ಕೊಡೋದ್ರಿಂದ ಅದು ಭಗವಂತನ ಕಾರ್ಯಗಳಲ್ಲಿ ಅದು ಬಳಕೆ ಆಗುತ್ತೆ. ಅಂತಹ ಬ್ರಾಹ್ಮಣರಿಗೆ ದಾನವನ್ನ ಕೊಡುವುದು ಅದು ಉತ್ತಮ. ಈಗ ಎಲ್ಲರೂ ಏನ್ ಅನ್ಕೋತಾರೆ ಅಂದ್ರೆ, ಜಾತಿಯಿಂದ ಯಾರು ಬ್ರಾಹ್ಮಣರಿರ್ತಾರೆ ಅವರಿಗೆ ದಾನವನ್ನ ಕೊಡುವಂತಹ ಕೆಲಸಗಳನ್ನ ಮಾಡ್ತಾರೆ. ಗ್ರಹಣ ಅಂತ ಸಂದರ್ಭದಲ್ಲಿ ಅಥವಾ ಯಾವ್ದಾದ್ರು ದಾನವನ್ನ ನೀಡುವಂತ ಸಂದರ್ಭದಲ್ಲಿ ಅಂತವರಿಗೆ ಹೋಗಿ ದಾನವನ್ನ ಮಾಡ್ತಾರೆ.
ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಯಾವಾಗಲೂ ಪರಿಗಣಿಸಬೇಕು. ಆದುದರಿಂದ ಯಾತ್ರಾ ಸ್ಥಳದಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳ ಸಮಯದಲ್ಲಿ, ತಿಂಗಳಿನ ಕೊನೆಯಲ್ಲಿ, ಇಲ್ಲವೇ ಯೋಗ್ಯ ಬ್ರಾಹ್ಮಣನಿಗೆ, ವೈಷ್ಣವನಿಗೆ, ಭಕ್ತನಿಗೆ ಅಥವಾ ದೇವಾಲಯಗಳಲ್ಲಿ ದಾನ ಮಾಡುವುದು ಯೋಗ್ಯ ಎಂದು ಹೇಳಿದೆ. ಇಂತಹ ದಾನಗಳನ್ನು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡಬೇಕು. ಬಡಬಗ್ಗರಿಗೆ ಕೆಲವೊಮ್ಮೆ ಅನುಕಂಪದಿಂದ ದಾನವನ್ನು ಕೊಡುವುದುಂಟು. ಆದರೆ ಬಡವನಾದವನು ದಾನಕ್ಕೆ ಸರಿಯಾದ ಪಾತ್ರನಲ್ಲದಿದ್ದರೆ ಆಧ್ಯಾತ್ಮಿಕ ಮುನ್ನಡೆ ಆಗುವುದಿಲ್ಲ. ಇತರ ಮಾತುಗಳಲ್ಲಿ ಹೇಳುವುದಾದರೆ ವೇದ ಸಾಹಿತ್ಯವು ವಿವೇಚನೆ ಇಲ್ಲದ ದಾನವನ್ನು ಯೋಗ್ಯ ಎಂದು ಹೇಳುವುದಿಲ್ಲ. ಅಂದ್ರೆ ನಾವು ದಾನ ಕೊಡುವಾಗ ಎಲ್ಲರಿಗೂ ಕೂಡ ನಮ್ಮಲ್ಲಿ ಒಂದು ಅಭ್ಯಾಸ ಇರುತ್ತೆ. ಯಾರಾದ್ರೂ ಬಡವರು ಬಂದಾಗ ನಾವು ದಾನವನ್ನು ಕೊಟ್ಟು ಬಿಡ್ತೀವಿ. ಆದ್ರೆ ನಾವು ನೋಡ್ತೀವಿ, ಹೊರಗಡೆ ಕೂಡ ನಾವು ಕೇಳಿರ್ತೀವಿ. ಆದ್ರೆ ಆ ರೀತಿ ಯಾರು ಭಿಕ್ಷೆಯನ್ನ ಬೇಡಿ ಬರ್ತಾರೆ ಅಂತವ್ರನ್ನ ಇನ್ಯಾರೋ ಏನಂತೀವಿ, ಕೆಟ್ಟ ಜನ ಅವ್ರ ಕೈಲಿ ಅದನ್ನ ಮಾಡಿಸ್ತಿರ್ತಾರೆ. ಅವ್ರನ್ನ ಬಲವಂತವಾಗಿ ಅವ್ರ ಕೈಲಿ ಅದನ್ನ ಮಾಡಿಸ್ತಿರ್ತಾರೆ. ಆ ರೀತಿ ಕೊಟ್ಟ ಹಣವನ್ನ ಅವರಿಂದ ಕಸಿದ್ಕೊಂಡೋಗಿ ಕೆಟ್ಟ ವಿಷಯಗಳಲ್ಲಿ ಬಳಸ್ತಾರೆ. ಹಾಗೆ ಅಂತವ್ರಿಗೆ ನಾವು ದಾನವನ್ನು ಕೊಟ್ಟಾಗ ಅವರ ಕೆಟ್ಟ ವ್ಯಕ್ತಿಗಳು ಯಾರು ಅವರನ್ನ ಹಿಂಸಿಸ್ತಾ ಇದ್ದಾರೆ ಅದರ ಪಾಪ ಕೂಡ ನಮಗೆ ಬರುತ್ತೆ. ಅದರಿಂದ ನಾವು ಯಾರಿಗಾದ್ರೂ ದಾನ ಕೊಡ್ಬೇಕು. ಹಾಗಾದ್ರೆ ಭಿಕ್ಷುಕರನ್ನ ಕಂಡ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಭಗವಂತನ ಪ್ರಸಾದವನ್ನು ಮಾತ್ರ ಅವರಿಗೆ ಕೊಡ್ಬೇಕು. ಯಾರಿಗೆ ಒಳ್ಳೆ ವ್ಯಕ್ತಿಗಳಿರ್ತಾರೆ ಅವರಿಗೆ ಅಷ್ಟು ಸಾಕು, ಭಗವಂತನ ಪ್ರಸಾದ ಸಿಕ್ಕಿದರೆ ಆ ಸಮಯಕ್ಕೆ ಅವ್ರಿಗೆ ಅದು ಸಾಕು. ನಾವು ಅವರಿಗೆ ಹಣವನ್ನ ಕೊಡ್ತಾ ಇದೀವಿ ಅಂತಂದ್ರೆ ಅವರು ಅದನ್ನ ಸದ್ಬಳಕೆ ಮಾಡ್ತಿಲ್ಲ ಅಂದ್ರೆ ಅದರ ಪಾಪ ನಮಗೆ ಬರುತ್ತೆ. ಅದರಿಂದ ನಾವು ಯಾವ ವ್ಯಕ್ತಿಗೆ ಕೊಡ್ತಾ ಇದೀವಿ ಅಂದ್ರೆ, ನಾವು ದೇವಸ್ಥಾನಗಳಿಗೆ ಕೊಟ್ಟಾಗ್ಲೂ ಕೂಡ ಅಲ್ಲಿರುವಂತಹ ಬ್ರಾಹ್ಮಣರು ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದೆ ಇಂದ್ರಿಯ ಭೋಗಕ್ಕೆ ಬಳಸ್ತಾರೆ ಅಂತಂದ್ರೆ ಅವರಿಗೂ ಕೂಡ ಅದು ಪಾಪ ತಟ್ಟುತ್ತೆ. ಯತ್ತು ಪ್ರತಿ ಉಪಕಾರಾರ್ಥಂ ಫಲಂ ಉದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜ ಸಂಸ್ಮೃತಂ. ಇಲ್ಲಿ ನಾವು ನೋಡಿದ್ವಿ, ಸಾತ್ವಿಕ ದಾನದಲ್ಲಿ ನಾವು ದಾನ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅಂತಂದ್ರೆ, ನಾನು ಭಗವಂತನ ಕಾರ್ಯದಲ್ಲಿ ಇದು ತೊಡಗಲಿ ಅಂತ ಕೊಡ್ತಾ ಇದ್ದೀನಿ ಅನ್ನುವಂತ ಮನಸ್ಥಿತಿ ಇರ್ಬೇಕು. ಅದರಿಂದ ನನ್ಗೆ ಏನ್ ಫಲ ವಾಪಸ್ ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡಿರ್ಬಾರ್ದು. ಆದ್ರೆ ಈ ರಜೋಗುಣದವರು ಅವ್ರು ಹೇಗೆ ದಾನ ಮಾಡ್ತಾರೆ ಅಂತಂದ್ರೆ, ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನ, ಅದನ್ನ ರಾಜಸ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಯಾರಿಗಾದ್ರೂ ಗಿಫ್ಟ್ ಕೊಡ್ತೀವಿ, ಏನ್ ಅನ್ಕೋತೀವಿ, ಮತ್ತೆ ಅವರು ನಮಗೆ ಯಾವತ್ತಾದ್ರೂ ವಾಪಸ್ ಕೊಡ್ತಾರೆ, ಆ ತರ ಉದ್ದೇಶ ಇಟ್ಕೊಳ್ಳುವಂಥದ್ದು. ಅಂದ್ರೆ ಮತ್ತೆ ನಾನೇನ್ ಕೊಟ್ಟಿದ್ದೀನಿ ಅದು ನನಗೆ ಹಿಂದೆ ಬರುತ್ತೆ ಅಂತ ಉದ್ದೇಶ ಇಟ್ಕೊಂಡು ಮಾಡುವಂಥದ್ದು, ಅದನ್ನ ಇಲ್ಲಿ ರಾಜಸ ದಾನ ಅಂತ ಇದ್ದಾರೆ. ಅಥವಾ ಮನಸ್ಸಿಲ್ಲದ ಮನಸ್ಸಿನಿಂದ, ಇಷ್ಟ ಇಲ್ಲ ಅಂದ್ರೂ ಕೂಡ ಬಲವಂತವಾಗಿ ಮಾಡುವಂತಹ ದಾನ, ಅದನ್ನ ಕೂಡ ರಾಜಸ ದಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಇದಕ್ಕೆ ನಾವು ನೋಡಿದ್ವಿ, ರಾಜಸ ದಾನ ಅಂತಂದ್ರೆ ಉದಾಹರಣೆ ತೋರಿಸಿದ್ರು. ಏನಂದ್ರೆ ನಾವ್ ಯಾರಿಗಾದ್ರೂ ದಾನ ಮಾಡ್ತೀವಿ, ಅದನ್ನ ಫೋಟೋ ಹಿಡಿದು ಪ್ರಚಾರಕ್ಕೆ ಬಳಸ್ಕೋತೀವಿ. ನಾನು ಈ ತರ ಮಾಡಿದೆ, ನನಗೆ ಇಷ್ಟೆಲ್ಲ ನಾನೆಷ್ಟು ಗ್ರೇಟ್ ಅನ್ನೋ ರೀತಿ ಬೇರೆಯೊಬ್ಬರಿಗೆ ತೋರಿಸ್ಕೊಡುವಂಥದ್ದು, ಆ ರೀತಿ ಮಾಡುವಂತಹ ದಾನ, ಅದೆಲ್ಲವೂ ಕೂಡ ರಾಜಸ ದಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಏರಲು, ಕೆಲವೊಮ್ಮೆ ತುಂಬಾ ಕ್ಲೇಶದಿಂದ ಮತ್ತು ನಾನು ಈ ರೀತಿಯಲ್ಲಿ ಇಷ್ಟೇಕೆ ಖರ್ಚು ಮಾಡಿದೆ ಎಂದು ಮುಂದೆ ಪಶ್ಚಾತ್ತಾಪ ಪಡುವಂತೆ ದಾನವನ್ನು ಕೊಡಲಾಗುತ್ತದೆ. ಕೆಲವೊಮ್ಮೆ ಮೇಲಿನವರು ವಿನಂತಿ ಮಾಡಿದರೆಂದು ಉಪಕಾರ ಪ್ರಜ್ಞೆಯಿಂದ ದಾನ ನೀಡುತ್ತಾರೆ. ಈ ಬಗೆಯ ದಾನವನ್ನು ರಾಜಸ ಗುಣದಲ್ಲಿ ಕೊಟ್ಟರು ಎಂದು ಹೇಳುತ್ತಾರೆ. ಇಂದ್ರಿಯ ಸುಖಕ್ಕೆ ನಿವಾಸವಾದ ಸಂಸ್ಥೆಗಳಿಗೆ ಕೊಡುಗೆಗಳನ್ನು ನೀಡುವ ಉದಾರವಾದ ಪ್ರತಿಷ್ಠಾನಗಳಿವೆ. ವೇದ ಗ್ರಂಥಗಳು ಇಂತಹ ದಾನವನ್ನು ಸಮರ್ಥಿಸುವುದಿಲ್ಲ, ಸಾತ್ವಿಕ ದಾನವನ್ನು ಮಾತ್ರ ಮಾಡಬೇಕೆಂದು ಹೇಳುತ್ತದೆ. ಅಂದ್ರೆ ನಾವು ಬೇರೊಬ್ಬರಿಗೆ ಅಂದ್ರೆ ಉಪಧರ್ಮ ಅಂತ ಹೇಳ್ತಾರೆ. ದೇವಸ್ಥಾನಗಳನ್ನು ಕಟ್ಟಿಸೋದು ಅದು ಸಾತ್ವಿಕವಾದದ್ದು. ಆದ್ರೆ ಶಾಲೆಗಳನ್ನ ಕಟ್ಟಿಸ್ತೀವಿ, ಸಮಾಜ ಸೇವೆ ಮಾಡ್ತೀವಿ, ಆ ರೀತಿ ಎಲ್ಲ ಹೇಳ್ಕೊಂಡು ಅವರಿಗೆ ದಾನವನ್ನು ಮಾಡುವಂಥದ್ದು. ಯಾರೋ ನಮಗೆ ಹೇಳ್ತಾರೆ, ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಮೇಲಿನವರ ವಿನಂತಿ, ಅಂದ್ರೆ ನಮಗೆ ಬಾಸ್ ಯಾರು ಹೇಳ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಾವು ಅದನ್ನ ಅವ್ರು ಕೆಳಗಡೆ ಇದೀವಿ ಅಂತ ಅವ್ರ ಮಾತಿಗೆ ಬಿದ್ದು ನಾವು ಬೇರೊಬ್ಬರಿಗೆ ಇಷ್ಟ ಇಲ್ಲ ಅಂದ್ರೂ ಕೊಡುವಂಥದ್ದು. ಇಂಥದೆಲ್ಲ ಇಲ್ಲಿ ರಜೋಗುಣದಲ್ಲಿ ಮಾಡಿದ ದಾನ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯ ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಂ ಉದಾಹೃತಂ. ಅಶುಚಿಯಾದ ಸ್ಥಳದಲ್ಲಿ, ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ದಾನ ಎಂದು ಕರೆಯುತ್ತಾರೆ. ಅಂದ್ರೆ ಈ ಫಾರಿನ್ ಅಲ್ಲೆಲ್ಲ ನಾವು ನೋಡ್ತೀವಿ, ಅಲ್ಲೆಲ್ಲ
ಡ್ರಗ್ ಅಡಿಕ್ಟ್ ಗಳಿರ್ತಾರೆ, ಅವರು ಆ ರೀತಿ ಮಾದಕ ದ್ರವ್ಯಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವರು ಯಾವ ರೀತಿ ಬೇರೊಬ್ಬರಿಂದ ಹಣವನ್ನ ಕೇಳ್ತಾರೆ ಅಂತಂದ್ರೆ, ನಾನು ಇದನ್ನ ಮಾಡ್ತಾ ಇದ್ದೀನಿ, ನನಗೆ ಇದಕ್ಕಾಗಿನೇ ಬೇಕು ಅಂತ ಅವರು ಕೇಳ್ತಾರೆ. ಅಂತಹ ಈ ಮದ್ಯಪಾನ ಮಾಡುವಂತವ್ರು, ಅಂತವರೆಲ್ಲ ಹಣಕ್ಕಾಗಿ ಯಾರನ್ನಾದ್ರೂ ಯಾಚಿಸಿದ್ರೆ ನಾವು ಅಂತವರಿಗೆ ಹಣವನ್ನ ಕೊಡಬಾರದು. ಅಂತವರಿಗೆ ನಾವು ಹಣವನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ವ್ಯಕ್ತಿ ಅಂತಹ ಒಂದು ಬೇಡದ ಹವ್ಯಾಸದಲ್ಲಿ ಅವನು ಇರುವಂತೆ ನಾವು ಅದಕ್ಕೆ ಮಾಡ್ತಾ ಇದೀವಿ, ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದೀವಿ ಅನ್ನೋ ಹಾಗೆ ಆಗುತ್ತೆ. ಅದರಿಂದ ನಮಗೆ ಇನ್ನಷ್ಟು ಮತ್ತಷ್ಟು ಪಾಪಗಳೇ ಬರುತ್ತೆ. ಅಂತಹ ದಾನವನ್ನ ಇಲ್ಲಿ ತಾಮಸ ದಾನ ಅಂತ ಕರಿತಾ ಇದ್ದಾರೆ. ಮದ್ಯಪಾನ, ಜೂಜಾಟಗಳಲ್ಲಿ ತೊಡಗುವುದಕ್ಕೆ ನೀಡುವ ದಾನವನ್ನು ಇಲ್ಲಿ ಪ್ರೋತ್ಸಾಹಿಸಿಲ್ಲ. ಅಂತಹ ಕೊಡುಗೆಯು ತಾಮಸ ಗುಣಕ್ಕೆ ಸೇರಿದ್ದು. ಅಂತಹ ದಾನದಿಂದ ಒಳಿತಾಗುವುದಿಲ್ಲ, ಅದರ ಬದಲು ಪಾಪಿಗಳಿಗೆ ಪ್ರೋತ್ಸಾಹ ಸಿಗುತ್ತದೆ. ಹಾಗೆಯೇ ಯೋಗ್ಯವಾದ ಮನುಷ್ಯರಿಗೆ ಗೌರವ ಮತ್ತು ಲಕ್ಷ್ಯವಿಲ್ಲದೆ ದಾನ ನೀಡಿದರೆ ಅದು ಕೂಡ ತಮೋಗುಣದಲ್ಲಿರುವುದು ಅಂತ ಹೇಳ್ತಾ ಇದ್ದಾರೆ. ತಮೋಗುಣದ ದಾನ ಅಂತಂದ್ರೆ, ವ್ಯಕ್ತಿ ಒಳ್ಳೆಯ ವ್ಯಕ್ತಿನೇ ಆಗಿದ್ದಾನೆ, ಆದ್ರೆ ನಾನು ಅವನಿಗೆ ಯಾವ ರೀತಿ ದಾನವನ್ನ ನೀಡ್ತಾ ಇದ್ದೀನಿ ಅಂದ್ರೆ, ಅವನಿಗೆ ಯಾವುದೇ ಗೌರವಗಳನ್ನ ಕೊಡ್ತಾ ಇಲ್ಲ, ನಮ್ಮ ಹತ್ರ ಇರೋ ಹಣವನ್ನ ಅವರ ಮೇಲೆ ಬಿಸಾಡಿ ಹೋಗುವಂಥದ್ದು. ಅಂತಹ ಗೌರವ ಲಕ್ಷ್ಯಗಳನ್ನ ಕೊಡದಿರೋ ದಾನವನ್ನ ಕೊಟ್ಟರು ಕೂಡ ಅದು ತಮೋಗುಣದ ದಾನ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಂ ಓಂ ತತ್ಸತ್ ಇತಿ ನಿರ್ದೇಶ ಬ್ರಾಹ್ಮಣ ತ್ರಿವಿಧ ಸ್ಮೃತ ಬ್ರಾಹ್ಮಣಾತೇನ ವೇದಾಹ ಚ ಯಜ್ಞ ಚ ವಿಹಿತ ಪುರ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಅಂದ್ರೆ ಈ ವೇದಗಳ ಕಾಲದಿಂದಲೂ ಕೂಡ ಈ ರೀತಿ ಯಜ್ಞ, ದಾನ, ಯಾವುದು ಅಂದ್ರೆ ಓಂ ತತ್ಸತ್ ಆ ರೀತಿ ಹೇಳಿ ಆ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು. ಅಂದ್ರೆ ಪರಿಪೂರ್ಣ ಸತ್ಯ ಯಾರು ಅಂತ ಹೇಳ್ತೀರಾ? ಹರೇ ಕೃಷ್ಣ. ಪರಿಪೂರ್ಣ ಸತ್ಯ ಅಂದ್ರೆ ಯಾರು? ದೇವೋತ್ತಮ ಪರಮ ಪುರುಷ. ಅವನನ್ನ ಉದ್ದೇಶಿಸಿ ದಾನ, ತಪಸ್ಸು, ಯಜ್ಞಗಳ ಆಚರಣೆಯನ್ನ ಮಾಡ್ತಿದ್ರು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತೆ ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನ ಬಳಸ್ತಿದ್ರು. ಓಂ ಅಂತಂದ್ರೆ ಭಗವಂತನ ಹೇಳ್ತೀರಾ? ಹರೇ ಕೃಷ್ಣ. ಓಂ ಅಂದ್ರೆ ಏನಂತ ಯಾರಾದ್ರು ನೀವು 10ನೇ ಅಧ್ಯಾಯದಲ್ಲಿ ಕೇಳಿರ್ತೀರಿ. ಓಂ ಅಂತ ಹೇಳ್ತಾನೆ ಪರಮಾತ್ಮ, ನಾನು ಓಂಕಾರ ಅಂತ. ಆ ಓಂ ಅಂದ್ರೆ ಏನಂತ ಹೇಳ್ತೀರಾ? ಓಂ ಅನ್ನೋದು ಎಲ್ಲ ಹೇಳ್ತೀವಲ್ಲ, ಓಂ ಅಂತ ಫಸ್ಟೇ ಓಂ ಸ್ಟಾರ್ಟ್ ಮಾಡ್ತೀವಲ್ಲ ಮಾತಾಜಿ, ಮಂತ್ರಗಳನ್ನ ಹೇಳುವಾಗ ಏನ್ ಹೇಳ್ಬೇಕಾದ್ರು. ಅದ್ರ ಅರ್ಥ ಹೇಳಿ ಮಾತಾಜಿ. ಓಂ ಅಂದ್ರೆ ಯಾರು ಅಂತ? ಅಂದ್ರೆ ಓಂಕಾರದಲ್ಲಿ ನಾನಿದ್ದೀನಿ ಅಂತ ಹೇಳ್ತಾರೆ ಮಾತಾಜಿ. ಮಾತಾಜಿ ಓಂಕಾರದಲ್ಲಿ ನಾನಿದ್ದೀನಿ, ಅವ್ರ ಐಶ್ವರ್ಯ ವಿವರಿಸ್ತಾ ಇರ್ತಾರಲ್ಲ, ಅದ್ರಲ್ಲಿ ಓಂಕಾರದಲ್ಲಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಅಂತ ಆ ಓಂಕಾರ ನಾನು ಅಂತ ಹೇಳ್ತಾನೆ. ಅಂದ್ರೆ ಭಗವಂತನನ್ನ ನಿರಾಕಾರ ಬ್ರಹ್ಮ ಅಂತ ಆರಾಧನೆ ಮಾಡೋರು ಇರ್ತಾರೆ. ಅವರು ಭಗವಂತನಿಗೆ ಸಾಕಾರ ರೂಪ ಇದ್ದಾಗ ಅವನನ್ನ ರಾಮ ಅಂತೀವಿ, ಅವನನ್ನ ಕೃಷ್ಣ ಅಂತೀವಿ, ಅವನನ್ನ ನಾರಾಯಣ ಅಂತೀವಿ, ಅವನನ್ನ ವಿಷ್ಣು ಅಂತೀವಿ. ಅವನನ್ನ ನಿರಾಕಾರ ರೂಪದಲ್ಲಿದ್ದಾಗ ಅವನ ಏನಂತ ಕರೀತಾರೆ ಅಂದ್ರೆ ಓಂಕಾರದ ರೀತಿಯಲ್ಲಿ ಹೇಳ್ತಾರೆ. ಯಾರು ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡ್ತಾರೆ ಅವರು ಭಗವಂತನನ್ನ ಹೇಗೆ ಅವನನ್ನ ಕರೀತಾರೆ ಅಂದ್ರೆ ಓಂ ಅಂತ ಕರೀತಾರೆ. ಇಲ್ಲಿ ಓಂ ಅಂದ್ರೆ ಅದು ಸ್ವತಃ ಭಗವಂತನೇ. ಅದೇ ರೀತಿ ತತ್ಸತ್, ಇಲ್ಲಿ ಸತ್ ನಾವು ಸಚ್ಚಿತ್ ಆನಂದ ಅಂತೀವಲ್ಲ, ಸತ್ ಅಂತಂದ್ರೆ ಪೂರ್ಣ, ಅಂದ್ರೆ ಶಾಶ್ವತತೆ, ಶಾಶ್ವತವಾದದ್ದು. ಸತ್ ಅಂದ್ರೆ ಶಾಶ್ವತವಾದದ್ದು. ಜ್ಞಾನ ಅಂತಂದ್ರೆ ಪೂರ್ಣ ಜ್ಞಾನವನ್ನು ಹೊಂದಿರುವಂಥದ್ದು. ಸಚ್ಚಿತ್ ಆನಂದ ಅಂದ್ರೆ ಬ್ಲಿಸ್ ಅಂತಾರೆ, ಅಂದ್ರೆ ಸಂತೋಷ, ಆನಂದ ಸಿಗುವಂಥದ್ದು ಪರಮಾತ್ಮನಲ್ಲಿ ಅಂತ. ಇಲ್ಲಿ ಆ ರೀತಿ ಹೇಳುವಾಗ ಸತ್ ಅಂದ್ರೆ ಅದು ಶಾಶ್ವತತೆಯನ್ನ ತಿಳಿಸುತ್ತೆ. ಹಾಗೆ ಓಂ ಅಂದ್ರೆ ಕೃಷ್ಣ, ಅದರಲ್ಲಿ ದೇವೋತ್ತಮ ಪರಮ ಪುರುಷ. ಸತ್ ಅಂದ್ರೆ ಶಾಶ್ವತವಾದದ್ದು. ಮತ್ತೆ ತತ್ ಅಂತಂದ್ರೆ ಅವನನ್ನ ಉದ್ದೇಶಿಸಿ ಮಾಡ್ತಿರುವಂತದ್ದು. ನಾವು ಒಂದು ದಾನವನ್ನ ಮಾಡ್ಲಿ, ತಪಸ್ಸನ್ನ ಮಾಡ್ಲಿ, ಅಥವಾ ಯಜ್ಞಗಳನ್ನ ಮಾಡ್ಲಿ, ಅದನ್ನ ಭಗವಂತನಿಗೆ ಅರ್ಪಣೆಯನ್ನ ಮಾಡುವಂಥದ್ದು, ಅದರಿಂದ ಬರುವಂತ ಫಲಗಳನ್ನ ಭಗವಂತನಿಗೆ ಕೊಡುವಂಥದ್ದು. ಆ ರೀತಿ ಮಾಡುವುದು ಹಿಂದಿನ ಕಾಲದಿಂದಲೂ ಮಾಡ್ಕೊಂಡು ಬಂದಿರುವಂಥದ್ದು. ಈಗ ನಾವು ತಪಸ್ಸು, ಯಜ್ಞ ಮತ್ತೆ ತಪಸ್ಸು, ಯಜ್ಞ, ಜ್ಞಾನ ಮತ್ತು ಆಹಾರಗಳನ್ನು ಸಾತ್ವಿಕ, ರಾಜಸ, ತಾಮಸ ಗುಣಗಳ 3 ಮಾರ್ಗಗಳಾಗಿ ವಿಭಾಗಿಸಲಾಗಿದೆ ಎಂದು ಆಗಲೇ ವಿವರಿಸಲಾಗಿದೆ. ಆದರೆ ಮೊದಲನೇ ವರ್ಗವಾಗಲಿ, ಎರಡನೇ ವರ್ಗವಾಗಲಿ, ಅಥವಾ
ಮೂರನೆಯ ವರ್ಗವಾಗಲಿ ಅವೆಲ್ಲ ಐಹಿಕ ಪ್ರಕೃತಿಯ ಸೋಂಕಿನಿಂದ ಬದ್ಧವಾಗಿದೆ. ಓಂ ತತ್ಸತ್. ದೇವೋತ್ತಮ ಪುರುಷನು ಶಾಶ್ವತ ಆಗಿರುವ ಪರಮಪ್ರಭುವನ್ನು ಉದ್ದೇಶಿಸಿ ಅವನ್ನು ಬಳಸಿದಾಗ ಅವು ಆಧ್ಯಾತ್ಮಿಕ ಉನ್ನತಿಯ ಸಾಧನವಾಗುತ್ತವೆ. ಅಂದ್ರೆ ನಾವು ಪ್ರಕೃತಿಯ 3 ಗುಣಗಳಲ್ಲಿ ಸತ್ವಗುಣ ಕೂಡ ಅದು ಅಂದ್ರೆ ಈ 3 ಗುಣಗಳಲ್ಲಿ ಸತ್ವಗುಣ ಉನ್ನತವಾದ್ದು, ಆದ್ರೆ ಅದು ಕೂಡ ಒಂದು ಗುಣನೇ ಅಂತಂದ್ರೆ ಅದು ಕೂಡ ಒಂದು ಭೌತಿಕ ಜಗತ್ತಿನಲ್ಲಿ ಒಂದು ಬಂಧನನೇ. ಅದು ಕೂಡ ಹೇಗೆ ನಮ್ಮನ್ನ ಬಂಧಿಸುತ್ತೆ? ಜ್ಞಾನ ಮತ್ತು ಸುಖಗಳಿಂದ ಬಂಧಿಸುತ್ತೆ. ಅಂದ್ರೆ ನಮ್ಮಲ್ಲಿ ಹೆಚ್ಚು ಜ್ಞಾನ ಬಂದಿದೆ ಅಂದಾಗ ನಮಗೆ ಅಹಂಕಾರ ಹುಟ್ಟಿದ್ರೆ ನಾವು ರಜೋಗುಣಕ್ಕೆ ಹೋಗ್ತೀವಿ, ಅಥವಾ ನಮ್ಮಲ್ಲಿ ಸುಖ ಜಾಸ್ತಿ ಆದಾಗ ನಾವು ಸೋಮಾರಿಗಳಾದ್ರೆ ನಾವು ತಮೋಗುಣಕ್ಕೆ ಹೋಗ್ತೀವಿ. ಹಾಗೆ ಈ ಗುಣಗಳಲ್ಲಿ ದೋಷ ಅನ್ನೋದು ಇದ್ದೇ ಇರುತ್ತೆ. ಆ ದೋಷಗಳನ್ನ ನಾವು ಸೋಂಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆ ಸೋಂಕಿನಿಂದ ನಾವು ಬದ್ಧವಾಗಿದ್ದೀವಿ. ಅದರಿಂದ ನಾವು ಹೊರಗಡೆ ಬರ್ಬೇಕು ಅಂತಂದ್ರೆ ಅವುಗಳನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ದೇವೋತ್ತಮ ಪರಮಪುರುಷ ಶಾಶ್ವತ ಆಗಿರುವ ಪರಮಪ್ರಭುವನ್ನು ಉದ್ದೇಶಿಸಿ ಅವನ್ನು ಬಳಸಿದಾಗ ಅವು ಆಧ್ಯಾತ್ಮಿಕ ಉನ್ನತಿಯ ಸಾಧನಗಳಾಗುತ್ತವೆ. ನಾವು ಇವಾಗ ನೋಡ್ತೀವಿ ತಪಸ್ಸು ಮತ್ತೆ ದಾನ ಮತ್ತೆ ಯಜ್ಞ. ತಪಸ್ಸು, ದಾನ ಮತ್ತೆ ಯಜ್ಞ ಈ ಮೂರನ್ನು ಕೂಡ ಯಾವತ್ತೂ ಬಿಡಲೇಬಾರದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತೀರಾ? ಹರೇ ಕೃಷ್ಣ. ಎಂತವರೇ ಆದ್ರೂ ಕೂಡ ಯಾವಾಗ್ಲೂ ತಪಸ್ಸು, ದಾನ ಮತ್ತೆ ಯಜ್ಞಗಳನ್ನ ಆಚರಣೆ ಮಾಡಬೇಕು ಅಂತ. 3 ರೀತಿಯ ಕ್ಲೇಶಗಳು ಇದೆ. ಹೇಳ್ತೀರಾ ಯಾವ್ದು ಅಂತ? 3 ರೀತಿಯ ಕ್ಲೇಶಗಳು. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಹಾಗಾದ್ರೆ ಅರ್ಥ ಹೇಳ್ತೀರಾ? ಆಧ್ಯಾತ್ಮಿಕ ಅಂದ್ರೆ ಏನು, ಆದಿ ದೈವಿಕ, ಆದಿ ಭೌತಿಕ ಅಂದ್ರೆ ಏನು ಅಂತ? ಆದಿ ದೈವಿಕ ಅಂದ್ರೆ ಇದು ಪ್ರಳಯ ಅದೆಲ್ಲ ಆಗದಲ್ವಾ ಮಾತಾಜಿ? ದೇವತೆಗಳಿಂದ ನಮ್ಗೆ ಬರುವಂತಹ ಕ್ಲೇಶಗಳು. ಮತ್ ಹೇಳಿ ಮಾತಾಜಿ. ಆದಿ ಭೌತಿಕ ಅಂದ್ರೆ ಪ್ರಳಯ ಈ ತರ ಆದಿ ದೈವಿಕ ಮಾತಾಜಿ. ಆದಿ ದೈವಿಕ ಅಂದ್ರೆ ಪ್ರಳಯ ಮತ್ತೆ ಸುನಾಮಿ ಮತ್ತೆ ಬರಗಾಲ ಇವೆಲ್ಲವೂ ಕೂಡ ಆದಿ ದೈವಿಕ. ಆದಿ ಭೌತಿಕ ಮತ್ತೆ ಆಧ್ಯಾತ್ಮಿಕ ಅಂದ್ರೆ ಆದಿ ಭೌತಿಕ ಅಂದ್ರೆ ಇತರ ಪ್ರಾಣಿಗಳಿಂದ ಬರುವಂತದ್ದು. ನಾವು ನೋಡ್ತೀವಿ ಪ್ಲೇಗ್ ಅಂತ, ಅದೆಲ್ಲ ಇಲಿಗಳಿಂದ ಬರುತ್ತೆ. ಈಗ ಕೂಡ ಕೊರೋನಾ, ಅದು ಕೂಡ ಒಂದು ಜೀವಿನೇ. ಅದರಿಂದ ನಮ್ಗೆ ಕಷ್ಟಗಳು ಬರುತ್ತೆ. ಇದೆಲ್ಲವೂ ಕೂಡ ಆದಿ ಭೌತಿಕ. ಅಂದ್ರೆ ಈ ಬೇರೆ ಜೀವಿಗಳಿಂದ ನಮಗೆ ತೊಂದರೆ ಆದಾಗ ಅದನ್ನ ಆದಿ ಭೌತಿಕ ಅಂತ ಕರೀತಾರೆ. ಅದೇ ರೀತಿ ಆಧ್ಯಾತ್ಮಿಕ ಕ್ಲೇಶಗಳು ಅಂದ್ರೆ ನಮ್ಮ ದೇಹದ ಒಳಗಡೆಯೇ ಒಳಗಡೆಯಿಂದಾನೇ ಅದು ಬರುವಂತದ್ದು. ಅಂದ್ರೆ ನಮಗೆ ಬರುವಂತಹ ಕಾಯಿಲೆಗಳಿರ್ಬೋದು, ಯಾವ್ದಾದ್ರು ಶುಗರ್, BP ಈ ತರ ಎಲ್ಲ ಕಾಯಿಲೆಗಳು, ಅವೆಲ್ಲ ಕೂಡ ನಮ್ಮೊಳಗಡೆನೆ ಉದ್ಭವ ಆಗುವಂತಹ ಕಾಯಿಲೆಗಳು. ಮತ್ತೆ ನಮ್ಮ ಮನಸ್ಸಿನ ಮೇಲೆ ಕೂಡ, ನಮ್ಮ ಮನಸ್ಸಿಗೆ ಏನಾದ್ರೂ ಮಾನಸಿಕವಾಗಿ ನಾವೇನಾದ್ರೂ ಕಾಯಿಲೆ ಅಸ್ವಸ್ಥರಾದ್ವಿ ಅಂದ್ರೆ ಅದು ಕೂಡ ಒಂದು ಆಧ್ಯಾತ್ಮಿಕ ಕ್ಲೇಶ ಅಂತಾನೆ ಕರೀತಾರೆ. ಈ 3 ಕ್ಲೇಶಗಳಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಬೇಕು ಅಂತಂದ್ರೆ ಯಜ್ಞ, ದಾನ, ತಪಸ್ಸುಗಳನ್ನು ಸದಾ ನಾವು ಆಚರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಯಜ್ಞ ಅಂತಂದ್ರೆ ಭಗವಂತನನ್ನ ಸುಪ್ರೀತಗೊಳಿಸುವಂತದ್ದು. ಈಗ ಕಲಿಯುಗಕ್ಕೆ ಹೇಳಿರುವಂತದ್ದು ಯಜ್ಞ ಸಂಕೀರ್ತನ ಯಜ್ಞ. ಅದನ್ನ ಮಾಡೋದ್ರಿಂದ ಏನಾಗುತ್ತೆ? ಮರದ ಬೇರಿಗೆ ನೀರೇರಿತೀವಿ, ಅಂದ್ರೆ ಭಗವಂತನನ್ನ ಸುಪ್ರೀತಗೊಳಿಸ್ತೀವಿ. ಯಾವಾಗ ಭಗವಂತ ಸುಪ್ರೀತನಾಗ್ತಾನೆ ತಂತಾನೆ ಎಲ್ಲ ದೇವತೆಗಳು ಅದರಿಂದ ತೃಪ್ತರಾಗ್ತಾರೆ. ಯಾವಾಗ ದೇವತೆಗಳು ತೃಪ್ತರಾಗ್ತಾರೆ ಸಕಾಲಕ್ಕೆ ಮಳೆ ಬೆಳೆ ಆಗುವ ಹಾಗೆ ಅವರು ನಮ್ಮನ್ನ ಹರಿಸ್ತಾರೆ. ಅದಕ್ಕೆ ಆ ರೀತಿ ಮಾಡೋದ್ರಿಂದ ಆದಿ ದೈವಿಕ ಕ್ಲೇಶಗಳಿಂದ ನಮ್ಮನ್ನ ನಾವು ಕಾಪಾಡ್ಕೋಬಹುದು. ಅದರಿಂದ ಯಜ್ಞಗಳನ್ನ ಆಚರಣೆ ಎಲ್ಲರೂ ಮಾಡ್ಬೇಕು. ಮತ್ತೆ ತಪಸ್ಸಿನಿಂದ ನಾವು ಆಧ್ಯಾತ್ಮಿಕ ಕ್ಲೇಶಗಳಿಂದ ಬಿಡುಗಡೆನ ಪಡೆಯುವಂಥದ್ದು. ಹೇಗೆ ಅಂತಂದ್ರೆ ಆಧ್ಯಾತ್ಮಿಕ ಕ್ಲೇಶಗಳು ಅಂದ್ರೆ ನಾವೇನ್ ತಿಳ್ಕೊಂಡ್ವಿ? ದೈಹಿಕವಾಗಿ ನಮ್ಗೆ ಬರುವಂತಹ, ಮಾನಸಿಕವಾಗಿ ದೈಹಿಕವಾಗಿ ಬರುವಂತಹ ನಮ್ಮ ಕಾಯಿಲೆಗಳು, ಅಸ್ವಸ್ಥತೆ, ಅದನ್ನ ನಾವು ನಿವಾರಣೆ ಮಾಡ್ಬೇಕಂದ್ರೆ ತಪಸ್ಸನ್ನ ಆಚರಣೆ ಮಾಡ್ಬೇಕು. ಎಂತಹ ತಪಸ್ಸುಗಳು ಅಂತಂದ್ರೆ ಈ ಏಕಾದಶಿ ವ್ರತಗಳನ್ನ ಆಚರಣೆ ಮಾಡುವಂಥದ್ದು, 4 ನಿಯಂತ್ರಕ ತತ್ವಗಳನ್ನ ಅಭ್ಯಾಸ ಮಾಡುವಂಥದ್ದು, 4 ನಿಯಂತ್ರಕ ತತ್ವಗಳನ್ನ ಅನುಸರಣೆ ಮಾಡುವಂಥದ್ದು. ನಂತರ ಏಕಾದಶಿ ವ್ರತಗಳನ್ನ ಮಾಡುವಂಥದ್ದು, ಪ್ರತಿದಿನ ಗುರುಗಳ ನಿರ್ದೇಶನ ಅನುಸಾರ 16 ಸುತ್ತು ಜಪ ಮಾಡುವಂಥದ್ದು, ಬೆಳಿಗ್ಗೆ ಎದ್ದು ಭಗವಂತನ ಆರಾಧನೆ, ಆರತಿ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು, ಇವೆಲ್ಲವೂ ಕೂಡ ತಪಸ್ಸೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ 4 ನಿಯಂತ್ರಕ ತತ್ವಗಳನ್ನ ಆಚರಣೆ ಮಾಡ್ಬೇಕು, ಅನುಸರಣೆ ಮಾಡ್ಬೇಕು ಅಂತಂದ್ರೆ ನಾವ್ ಏನೆಲ್ಲ 4 ನಿಯಂತ್ರಕ ತತ್ವಗಳು ಯಾವ್ದೆಲ್ಲ ಹೇಳ್ತೀರಾ? ಹರೇ ಕೃಷ್ಣ. ಲೈಂಗಿಕ ಸಂಪರ್ಕ, ಮಾಂಸ ನಿಷೇಧನೆ, ಆಮೇಲೆ ಡ್ರಗ್ಸ್, ಮಾದಕ ವಸ್ತುಗಳ ಇದು
ಕಾಮ ಕ್ರೋಧ ಲೋಭ. ಅಲ್ಲ ಮಾತಾಜಿ, ಇದೇ ಯ- 4 ನಿಯಂತ್ರಕ ತತ್ವಗಳು ಅಂತಂದ್ರೆ, ಮೊದಲು ನಾವು ಮಾಂಸಭಕ್ಷಣೆ ಮಾಡಬಾರ್ದು, ಮದ್ಯಪಾನ ಮಾದಕ ದ್ರವ್ಯಗಳನ್ನ ತಗೋಬಾರ್ದು, ಜೂಜು ಆಡಬಾರ್ದು, ಮತ್ತೆ ಅನೈತಿಕ ಸಂಬಂಧಗಳು ಇರಬಾರ್ದು. ಇವು ಧರ್ಮದ 4 ತತ್ವಗಳು ಅಂತ ಹೇಳ್ತಾರೆ. ಧರ್ಮದ 4 ತತ್ವಗಳು ಯಾವ್ದೆಲ್ಲ ಅಂತಂದ್ರೆ ಸತ್ಯ, ಶುಚಿತ್ವ, ತಪಸ್ಸು ಮತ್ತೆ ದಯೆ. ಈ 4 ಧರ್ಮದ 4 ಸ್ತಂಭಗಳು, ಆಧಾರ ಸ್ತಂಭಗಳು. ಇವುಗಳನ್ನ ನಾವು ಯಾವಾಗ್ಲೂ ಕೂಡ ಅನುಸರಣೆ ಮಾಡ್ಬೇಕು. ಆ 4 ತತ್ವಗಳು ಯಾವುದು ಈ ನಿಯಂತ್ರಕ ತತ್ವಗಳಿದೆ ಅದನ್ನ ನಾವು ಪಾಲನೆ ಮಾಡ್ಬೇಕು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ತಪಸ್ಸಾಗುತ್ತೆ. ಅದು ತಪಸ್ ಮಾಡೋದ್ರಿಂದ ಏನಾಗುತ್ತೆ, ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು, ನಮ್ಮ ಮನಸ್ಸಿನ ಮೇಲೆ ಕೂಡ ಅದು ಒಳ್ಳೆ ಪರಿಣಾಮವನ್ನ ಬೀರುತ್ತೆ. ನಮ್ಮ ಒಳಗಡೆ ಬರುವಂತಹ ಕಾಯಿಲೆಗಳು ಅದು ಕಡಿಮೆ ಆಗುತ್ತೆ. ಅಂದ್ರೆ ನಮ್ಮ ದೈಹಿಕ ಆರೋಗ್ಯ ಇರ್ಬೋದು ಅಥವಾ ಮಾನಸಿಕ ಆರೋಗ್ಯವಾಗಿರ್ಬೋದು, ಅದು ತಪಸ್ಸಿನಿಂದ ನಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಮತ್ತೆ ಅದೇ ರೀತಿ ದಾನಗಳನ್ನ ಕೊಡುವಂಥದ್ದು. ನಾವು ದಾನಗಳನ್ನ ಕೊಡುವಾಗ ಏನಾಗುತ್ತೆ, ನಾವು ಇತರ ಭೌತಿಕ ಜೀವಿಗಳಿಗೆ ಅಂದ್ರೆ ಬೇರೆಯೊಬ್ಬರಿಗೆ ದಾನಗಳನ್ನ ಕೊಟ್ಟಾಗ ನಾವು ನಮಗೆ ಇತರ ಜೀವಿಗಳಿಂದ ಬರುವಂತಹ ಕ್ಲೇಶಗಳು, ಆದಿಭೌತಿಕ ಕ್ಲೇಶಗಳು ಅದು ನಿವಾರಣೆ ಆಗುತ್ತೆ. ಅಂದ್ರೆ ನಮ್ಗೆ ದಾನಗಳನ್ನ ನಾವು ಗ್ರಹಣದ ಸಮಯದಲ್ಲಿ ನಾವು ಕೊಡ್ತೀವಿ. ಅಂತಹ ಸಂದರ್ಭಗಳಲ್ಲಿ ಮತ್ತೆ ಯಾವ್ದಾದ್ರು ತೀರ್ಥಯಾತ್ರೆಗಳಿಗೆ ಹೋದಾಗ ಅಲ್ಲೆಲ್ಲ ನಾವು ದಾನಗಳನ್ನ ಕೊಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಬರುವಂತಹ ಆದಿಭೌತಿಕ ಕ್ಲೇಶಗಳೇನಿದೆ ಅವೆಲ್ಲವೂ ನಿವಾರಣೆ ಆಗುತ್ತೆ. ಇದನ್ನೆಲ್ಲ ಮಾಡುವಾಗ ನಾವು ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ನಾ ಇದನ್ನ ಮಾಡ್ತಿದ್ದೀನಿ, ಇದರಿಂದ ನನ್ಗೇನ್ ಸಿಗುತ್ತೆ ಅಂತ ಯೋಚನೆ ಮಾಡದಿರಾ, ಭಗವಂತ ಇದನ್ನ ನಾನು ನಿನಗಾಗಿ ಮಾಡ್ತಾ ಇದ್ದೀನಿ, ಇದು ಆಧ್ಯಾತ್ಮಿಕವಾಗ್ಲಿ, ಇದು ಒಂದು ಆಧ್ಯಾತ್ಮಿಕ ವಿಷಯವಾಗ್ಲಿ, ನಾನು ಕೊಡ್ತಾ ಇರುವಂತಹ ದಾನ, ನಾ ಮಾಡ್ತಾ ಇರುವಂತಹ ತಪಸ್ಸು, ಆಚರಣೆ ಮಾಡ್ತಿರುವಂತಹ ಯಜ್ಞ, ಇವೆಲ್ಲವೂ ಕೂಡ ಆಧ್ಯಾತ್ಮಿಕವಾಗ್ಲಿ ಅಂತ ಹೇಳಿ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಅದಕ್ಕೆ ಅವರು ಈ 3 ಶಬ್ದಗಳನ್ನ ಹೇಳ್ತಾ ಇದ್ರು. ಓಂ ತತ್ಸತ್ ಅಂದ್ರೆ ಭಗವಂತ, ಓಂ ಅಂದ್ರೆ ಭಗವಂತ, ಈ ನಾನೇನ್ ಮಾಡ್ತಾ ಇದ್ದೀನಿ ಅವೆಲ್ಲವೂ ಕೂಡ ನಿನಗಾಗಿ ಆಗ್ಲಿ, ಇದೆಲ್ಲವೂ ಕೂಡ ನಿನಗೆ ಅರ್ಪಣೆ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದ್ರು. ಧರ್ಮ ಗ್ರಂಥಗಳ ನಿಯಮಗಳನ್ನು ಅನುಸರಿಸದೆ ಕರ್ಮ ಮಾಡುವವನು ಪರಮ ಸತ್ಯವನ್ನು ಪಡೆಯಲಾರ. ಭಗವಂತನನ್ನ ಪಡಿಬೇಕು ಅಂದ್ರೆ ಅವನ ಅನುಸರಣೆ ಮಾಡ್ಬೇಕು. ಹೇಗೆ ಅಂತಂದ್ರೆ ಯಾರು ದೈವಿ ಗುಣ ಸಂಪನ್ನರಿದ್ದಾರೆ, ಭಗವಂತ ಅವನು ಹೇಳಿದ ಹಾಗೆ ನಡ್ಕೊಳ್ತಾರೆ. ಅವನು ಎಲ್ಲಿ ಹೇಳಿದ್ದಾನೆ ನಮ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾನೆ. ಅವನಿಗೆ ಅಲ್ಪ ಕಾಲದ ಒಂದಿಷ್ಟು ಫಲ ದೊರೆಯುತ್ತದೆ, ಆದರೆ ಬಾಳಿನ ಕಟ್ಟಕಡೆಯ ಗುರಿ ಲಭ್ಯವಾಗುವುದಿಲ್ಲ. ಯಾರು ಸ್ವಾರ್ಥಕ್ಕಾಗಿ ಮಾಡ್ತಾರೆ, ಐಹಿಕ ವಿಷಯಗಳಲ್ಲಿ ತೊಡಗುತ್ತಾರೆ, ಭೋಗ ಜೀವನ ಮಾಡ್ತಾರೆ, ಅವರಿಗೆ ಆ ಸಮಯಕ್ಕೆ ಅದು ಒಳ್ಳೆಯ ಫಲ ಅಂತ ಅನಿಸ್ಬೋದು, ಆದ್ರೆ ಅದು ನಿರಂತರವಾಗಿ ಅವರಿಗೆ ಒಳ್ಳೆಯದನ್ನು ಮಾಡೋದಿಲ್ಲ. ಇದರ ನಿರ್ಣಯವೇನೆಂದರೆ ದಾನ, ಯಜ್ಞ, ತಪಸ್ಸುಗಳನ್ನು ಸಾತ್ವಿಕವಾಗಿ ಮಾಡಬೇಕು. ರಾಜಸದಲ್ಲಿ ಅಥವಾ ತಾಮಸವಾಗಿ ಮಾಡಿದಾಗ ನಿಶ್ಚಯವಾಗಿಯೂ ಅವುಗಳ ಗುಣಮಟ್ಟವು ಕ್ಷೀಣಿಸುತ್ತದೆ. ಓಂ ತತ್ಸತ್ 3 ಪದಗಳನ್ನು ಪರಮಪ್ರಭುವಿನ ಪಾವನ ನಾಮವಾದ ಓಂ ತದ್ ವಿಷ್ಣು ಎನ್ನುವುದರೊಂದಿಗೆ ಉಚ್ಚರಿಸುತ್ತಾರೆ. ವೇದದ ಒಂದು ಸ್ತೋತ್ರವನ್ನು ಪರಮಪ್ರಭುವಿನ ಪಾವನ ನಾಮವನ್ನು ಹೇಳಿದಾಗಲೆಲ್ಲ ಓಂ ಅನ್ನು ಸೇರಿಸುತ್ತಾರೆ. ನಾವು ಯಾವುದೇ ಮಂತ್ರ ಹೇಳ್ಬೇಕಂದ್ರೂ ಭಗವಂತನನ್ನ ನೆನೆಸ್ತಾ ಹೇಳ್ತೀವಿ. ನಮ್ಗೆ ಅದು ತಿಳಿದಿರನೋ ಎಲ್ಲಾ ಮಂತ್ರಗಳು ಪ್ರಾರಂಭ ಆಗೋದು ಓಂಕಾರದಿಂದ. ಅಂದ್ರೆ ನಾವು ಭಗವಂತನನ್ನ ನೆನೆಸಿ ಹೇಳುವಂಥದ್ದು. ಇದು ವೇದ ಸಾಹಿತ್ಯದ ಸೂಚನೆ. ಈ 3 ಪದಗಳನ್ನು ವೇದಗಳ ಸ್ತೋತ್ರಗಳಿಂದ ತೆಗೆದುಕೊಂಡಿದೆ. ಓಂ ಇತಿ ಏತದ್ ಬ್ರಾಹ್ಮಣೋ ನೇದಿಷ್ಟಂ ನಾಮ. ಋಗ್ವೇದ ಎನ್ನುವುದು ಮೊದಲ ಗುರಿಯನ್ನು ಸೂಚಿಸುತ್ತದೆ. ತತ್ ತ್ವಮ ಅಸಿ ಛಂದೋಗ್ಯ ಉಪನಿಷತ್ ಎನ್ನುವುದು 2ನೆಯ ಗುರಿಯನ್ನು ಸೂಚಿಸುತ್ತದೆ. ಸದ್ ಏವ ಸೌಮ್ಯ ಛಂದೋಗ ಉಪನಿಷತ್ ಎನ್ನುವುದು 3ನೆಯ ಗುರಿಯನ್ನು ಸೂಚಿಸುತ್ತದೆ. ಇವನ್ನು ಸೇರಿಸಿದಾಗ ಓಂ ತತ್ಸತ್ ಆಗುತ್ತದೆ. ಹಿಂದೆ ಮೊಟ್ಟ ಮೊದಲನೆಯದಾಗಿ ಸೃಷ್ಟಿಯಾದ ಜೀವಿಯು ಬ್ರಹ್ಮನು ಯಜ್ಞಗಳನ್ನು ಮಾಡಿದಾಗ ಈ 3 ಶಬ್ದಗಳಿಂದ ಅವನು ದೇವೋತ್ತಮ ಪರಮಪುರುಷನನ್ನು ನಿರ್ದೇಶಿಸಿದನು. ಆದುದರಿಂದ ಗುರು ಶಿಷ್ಯ ಪರಂಪರೆಯಲ್ಲಿ ಇದೇ ತತ್ವವನ್ನು ಯಾವಾಗಲೂ ಅನುಸರಿಸಿದೆ. ಆದುದರಿಂದ ಈ ಸ್ತೋತ್ರಕ್ಕೆ ಬಹು ಮಹತ್ವವಿದೆ. ನಾವು ಯಾವ ಪರಂಪರೆಗೆ ಸೇರ್ತೀವಿ ಹೇಳ್ತೀರಾ? ಹರೇ ಕೃಷ್ಣ, ನಮ್ದು ಯಾವ ಪರಂಪರೆ ಅಂತ? ಗುರು ಮಾಧ್ವ ಗೌಡಿಯ ಪರಂಪರೆ ಅದೇ ಅಲ್ವಾ ಮಾತಾಜಿ? ಬ್ರಹ್ಮ ಗೌಡಿಯ ಮಧ್ವ ಪರಂಪರೆ, ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ. ನಾವು ಬ್ರಹ್ಮನ ಪರಂಪರೆಯಲ್ಲಿ ಬರ್ತೀವಿ. ಅಲ್ಲಿ ನಮ್ಮ ಗುರುಗಳು ಆಗ್ತಾನೆ ಬ್ರಹ್ಮ. ಅವನು ಕೂಡ ಇದೇ ರೀತಿ ಭಗವಂತನನ್ನ ನಿರ್ದೇಶಿಸಿ ಮಾಡುವಾಗ ಅವನು ಓಂ ತತ್ಸತ್ ಅಂತ ಹೇಳಿ ಮಾಡ್ತಿದ್ದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದುದರಿಂದ ಈ ಸ್ತೋತ್ರಕ್ಕೆ ಬಹು ಮಹತ್ವವಿದೆ. ಈ ಕಾರಣಕ್ಕಾಗಿ ಯಾವ ಕರ್ಮವನ್ನೇ ಆಗಲಿ ಓಂ ತತ್ಸತ್ಗಾಗಿ ಎಂದರೆ ದೇವೋತ್ತಮ ಪರಮಪುರುಷನಿಗಾಗಿ
ಮಾಡುವುದು ಯೋಗ್ಯ ಎಂದು ಭಗವದ್ಗೀತೆಯಲ್ಲಿ ಸೂಚಿಸುತ್ತದೆ. ಈ 3 ಪದಗಳೊಡನೆ ಮನುಷ್ಯನು ತಪಸ್ಸು, ದಾನ, ಯಜ್ಞಗಳನ್ನು ಮಾಡಿದಾಗ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುತ್ತಿದ್ದಾನೆ. ಕೃಷ್ಣ ಪ್ರಜ್ಞೆಯು ಆಧ್ಯಾತ್ಮಿಕ ಕರ್ಮಗಳ ವೈಜ್ಞಾನಿಕ ನಿರ್ವಹಣೆ. ಅದು ಮನುಷ್ಯನು ಮರಳಿ ಭಗವದ್ಧಾಮಕ್ಕೆ ಹಿಂದಿರುಗುವುದನ್ನು ಸಾಧ್ಯ ಮಾಡುತ್ತದೆ. ಇಂತಹ ಆಧ್ಯಾತ್ಮಿಕ ರೀತಿಯಲ್ಲಿ ಕರ್ಮವನ್ನು ಮಾಡಿದರೆ ಶಕ್ತಿಯು ನಷ್ಟವಾಗುವುದಿಲ್ಲ. ತಸ್ಮಾತ್ ಓಂ ಇತಿ ಉದಾಹೃತ್ಯ ಯಜ್ಞದಾನ ತಪಕ್ರಿಯಃ ಪ್ರವರ್ತಂತೆ ವಿಧಾನ ಉಕ್ತ ಸತತಂ ಬ್ರಹ್ಮವಾದಿನಾಂ. ಆದುದರಿಂದ ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ, ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಅಂದ್ರೆ ಓಂ ತತ್ ವಿಷ್ಣುಹೋ ಪರಮಂ ಪದಂ. ವಿಷ್ಣುವಿನ ಪಾದ ಪದ್ಮಗಳು ಪರಮ ಭಕ್ತಿಯ ವೇದಿಕೆ. ಎಲ್ಲವನ್ನು ದೇವೋತ್ತಮ ಪರಮ ಪುರುಷನ ಪರವಾಗಿ ಮಾಡುವುದರಿಂದ ಎಲ್ಲಾ ಕರ್ಮಗಳು ಪರಿಪೂರ್ಣವಾಗುವುದು ಖಂಡಿತ. ಅಂದ್ರೆ ನಾವು ಭಗವಂತನಿಗಾಗಿ ಇದನ್ನೆಲ್ಲ ಮಾಡೋದ್ರಿಂದ ಅವೆಲ್ಲವೂ ಕೂಡ ಆಧ್ಯಾತ್ಮಿಕವಾಗುತ್ತೆ. ನಾವು ಭೌತಿಕವಾಗಿ ಏನನ್ನೇ ಮಾಡಿದ್ರು ಕೂಡ ಅದು ತಾತ್ಕಾಲಿಕವಾದ ಫಲಗಳನ್ನ ಕೊಡುತ್ತೆ ಹೊರತು ಅದು ಶಾಶ್ವತವಾದ ಫಲಗಳನ್ನ ಕೊಡೋದಿಲ್ಲ. ತತ್ ಇತಿ ಅನಭಿಸಂಧಾಯ ಫಲಂ ಯಜ್ಞ ತಪ ಕ್ರಿಯಃ ದಾನ ಕ್ರಿಯಾ ಚ ವಿವಿಧ ಕ್ರಿಯಂತೆ ಮೋಕ್ಷ ಕಾಂಕ್ಷಿಭಿಃ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು. ತತ್ ಅಂತಂದ್ರೆ ನಾವು ಏನನ್ನ ಮಾಡ್ತಾ ಇದೀವಿ, ಅದು ನನ್ನನ್ನ ಭಗವಂತನನ್ನ ಸೇರ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ತಿಳ್ಕೊಳ್ಳುವಂಥದ್ದು. ನಾವ್ ಏನ್ ಮಾಡ್ತಾ ಇದ್ವಿ, ಯಾವುದೇ ಫಲಾಪೇಕ್ಷೆ ಇಟ್ಕೊಂಡಿರ ತತ್ ಎಂಬ ಪದವನ್ನ ಉಚ್ಚರಿಸ್ತಾರೆ. ಅಂದ್ರೆ ನಾನು ಇದನ್ನ ಮಾಡಿ ಈಗ ಏನ್ ಮಾಡ್ತಾ ಇದ್ದೀನಿ, ತಪಸ್ಸು, ಯಜ್ಞ, ದಾನ, ಅದರಿಂದ ನನಗೆ ಮತ್ತೆ ಏನ್ ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡಿರ ನಾವ್ ಅದನ್ನ ಮಾಡ್ಬೇಕು. ಆ ರೀತಿ ಮಾಡೋದ್ರಿಂದ ಅದು ಉದ್ದೇಶ ಭಗವಂತನನ್ನ ಪಡೆಯೋದೇ ಆಗಿರುತ್ತೆ ಹೊರತು ಬೇರೆ ಯಾವುದೇ ಐಹಿಕ ಇಚ್ಛೆಗಳು ಇರೋದಿಲ್ಲ. ಐಹಿಕ ಇಚ್ಛೆಗಳನ್ನ ಇಟ್ಕೊಂಡು ಮಾಡಿದ್ವಿ ಅಂದ್ರೆ ಅದನ್ನ ಕರ್ಮ ಕಾಂಡ ಅಂತ ಕರೀತಾರೆ. ಅದನ್ನೇ ನಾವು ಭಗವಂತನಿಗಾಗಿ ಮಾಡಿದಾಗ ಅದನ್ನ ಕರ್ಮ ಯೋಗ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಸ್ಥಾನಕ್ಕೆ ಏರಲು ಬಯಸುವ ಮನುಷ್ಯನು ಯಾವುದೇ ಐಹಿಕ ಲಾಭಕ್ಕಾಗಿ ಕರ್ಮ ಮಾಡಬಾರದು. ಆಧ್ಯಾತ್ಮಿಕ ರಾಜ್ಯವಾದ ಭಗವದ್ಧಾಮಕ್ಕೆ ಹಿಂದಿರುಗುವ ಕಟ್ಟಕಡೆಯ ಲಾಭಕ್ಕಾಗಿ ಕರ್ಮಗಳನ್ನು ಮಾಡಬೇಕು. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚಬ್ದಂ ಪಾರ್ಥ ಯುಜ್ಯತೆ ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇ ಸತ್ ಇತಿ ಏವ ಅಭಿಧೀಯತೆ. ಅರ್ಜುನನೇ, ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು, ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಸತ್ಯ ಅಂತಂದ್ರೆ ಇಲ್ಲಿ ಶಾಶ್ವತವಾದದ್ದು. ತತ್ ಅಂದ್ರೆ ಐಹಿಕ ಆಸೆ ಇಟ್ಕೊಳ್ಳದೆ ಇರುವಂತದ್ದು, ಆಧ್ಯಾತ್ಮಿಕ ಚಿಂತನೆಯಿಂದ ಮಾಡುವಂಥದ್ದು. ಸತ್ ಅಂತಂದಾಗ ಅದು ಶಾಶ್ವತವಾದದ್ದು. ಅಂದ್ರೆ ನಾವು ಅದನ್ನ ಮಾಡೋದ್ರಿಂದ ನಮಗೆ ಶಾಶ್ವತವಾದ ಒಂದು ಲಾಭ ಸಿಗುತ್ತೆ. ಶಾಶ್ವತವಾದ ಲಾಭ ಅಂತಂದ್ರೆ ನಾವು ಭಗವಂತನ ಧಾಮಕ್ಕೆ ಹಿಂದಿರುಗುತ್ತೀವಿ. ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ನಮ್ಮನ್ನ ನಾವು, ಈ ದುಃಖ ದೋಷಗಳಿಂದ ನಮ್ಮನ್ನ ನಾವು ಬಿಡಿಸ್ಕೋತೀವಿ. ಈ ಭೌತಿಕ ಜಗತ್ತಿನಿಂದ ನಾವು ಹೊರಗಡೆ ಹೋಗೋದಿಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಪ್ರಶಸ್ತೆ ಕರ್ಮಣಿ ಅಥವಾ ವಿಧಿಸಿದ ಕರ್ತವ್ಯಗಳು ಎನ್ನುವ ಮಾತು ವೇದ ಸಾಹಿತ್ಯದಲ್ಲಿ ಶುದ್ಧಿಯ ವಿಧಾನಗಳಾಗಿ ಹೇಳಿರುವ ಹಲವಾರು ಕರ್ಮಗಳನ್ನು ಸೂಚಿಸುತ್ತದೆ. ಈ ಸಂಸ್ಕಾರಗಳು ಗರ್ಭಧಾರಣೆಯ ಸಮಯದಲ್ಲಿ ಮನುಷ್ಯನ ಜೀವನದ ಕೊನೆಯವರೆಗೆ ಆಚರಿಸಲಾಗುವುದು. ಇಂತಹ ಎಲ್ಲಾ ಕರ್ಮಗಳಲ್ಲಿ ಓಂ ತತ್ಸತ್ ಎನ್ನುವ ಮಾತುಗಳನ್ನು ಉಚ್ಚರಿಸಬೇಕೆಂದು ಸೂಚಿಸಿದೆ. ಸದ್ಭಾವೆ ಮತ್ತು ಸಾಧುಭಾವೆ ಎನ್ನುವ ಮಾತುಗಳು ಆಧ್ಯಾತ್ಮಿಕ ಸ್ಥಿತಿಯನ್ನು ಸೂಚಿಸುತ್ತವೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದಕ್ಕೆ ಸತ್ವ ಎಂದು ಹೆಸರು. ಕೃಷ್ಣ ಪ್ರಜ್ಞೆಯ ಕರ್ಮಗಳ ಸಂಪೂರ್ಣ ಅರಿವು ಇರುವವನಿಗೆ ಸಾಧು ಎಂದು ಹೆಸರು. ಆಧ್ಯಾತ್ಮಿಕ ವಸ್ತುವು ಭಕ್ತರ ಸಹವಾಸದಲ್ಲಿ ಸ್ಪಷ್ಟವಾಗುತ್ತದೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಅಲ್ಲಿ ಬಳಸಿರುವ ಮಾತುಗಳು ಸತಂ ಪ್ರಸಂಗಾತ್,
ಸತ್ಸಂಗವಿಲ್ಲದೆ ಮನುಷ್ಯನು ದಿವ್ಯ ಜ್ಞಾನವನ್ನು ಪಡೆಯಲಾರ. ಅಂದ್ರೆ ನಾವು ಯಾವಾಗ್ಲೂ ಭಕ್ತರ ಸಂಘದಲ್ಲಿ ಇದ್ದಾಗ ಮಾತ್ರನೇ ಆಧ್ಯಾತ್ಮಿಕ ವಿಷಯದಲ್ಲಿ ಮುಂದುವರಿಯಲು ಸಾಧ್ಯ. ಮನುಷ್ಯರಿಗೆ ದೀಕ್ಷೆ ಕೊಡುವಾಗ ಅಥವಾ ಉಪವೀತವನ್ನು ಧಾರಣೆ ಮಾಡಿಸುವಾಗ ಓಂ ತತ್ಸತ್ ಎನ್ನುವ ಪದಗಳನ್ನು ಉಚ್ಚರಿಸಲಾಗುತ್ತದೆ. ಹೀಗೆಯೇ ಎಲ್ಲ ಯಜ್ಞಗಳ ಆಚರಣೆ ಗುರಿಯು ಪರಮಪ್ರಭು ಅಥವಾ ಓಂ ತತ್ಸತ್ ತದರ್ಥೀಯಂ ಎನ್ನುವ ಶಬ್ದ ಅರ್ಥವೆಂದರೆ ಪರಮಪ್ರಭುವನ್ನು ಪ್ರತಿನಿಧಿಸುವ ಯಾವುದಕ್ಕಾದರೂ ಸೇವೆ ಸಲ್ಲಿಸುವುದು. ಇದರಲ್ಲಿ ಭಗವಂತನ ದೇವಸ್ಥಾನದಲ್ಲಿ ಅಡಿಗೆ ಮಾಡುವುದು, ಸಹಾಯ ಮಾಡುವುದು ಅಥವಾ ಪ್ರಭುವಿನ ಮಹಿಮೆಗಳನ್ನು ಪ್ರಸಾರ ಮಾಡುವ ಬೇರೆ ಯಾವುದೇ ಕೆಲಸ ಮಾಡುವುದು ಸೇರಿರುತ್ತದೆ. ಹೀಗೆ ಓಂ ತತ್ಸತ್ ಎನ್ನುವ ಪರಮ ಪದಗಳನ್ನು ಎಲ್ಲಾ ಕರ್ಮಗಳನ್ನು ಪರಿಪೂರ್ಣಗೊಳಿಸಿ ಎಲ್ಲವನ್ನೂ ಪೂರ್ಣ ಮಾಡಲು ಅನೇಕ ರೀತಿಗಳಲ್ಲಿ ಬಳಸಲಾಗುತ್ತದೆ. ಅಂದ್ರೆ ನಾವು ಯಾವ ರೀತಿ ಭಗವಂತನ ಸೇವೆ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಒಂದು ಉದಾಹರಣೆಗಳನ್ನ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಭಗವಂತನ ದೇವಸ್ಥಾನದಲ್ಲಿ ಹೋಗಿ ಭಗವಂತನ ನೈವೇದ್ಯ ಪ್ರಸಾದ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು, ಮತ್ತೆ ಅಲ್ಲಿ ಭಗವಂತನ ಮಹಿಮೆ ಅವನ ವಿಷಯಗಳನ್ನ ಇತರರಿಗೆ ಪ್ರಸಾರ ಮಾಡ್ಲಿಕ್ಕೆ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತಾರೆ. ಭಗವಂತನ ಭಗವದ್ಗೀತೆ ಭಾಗವತಗಳನ್ನ ಇತರರಿಗೆ ವಿತರಣೆ ಮಾಡ್ಲಿಕ್ಕೆ ಹೋಗಿ ಸಹಾಯ ಮಾಡುವಂಥದ್ದು. ಇವೆಲ್ಲವೂ ಕೂಡ ಒಂದು ಆಧ್ಯಾತ್ಮಿಕ ಸೇವೆ, ಭಗವಂತನಿಗೆ ಮಾಡುವಂತಹ ಸೇವೆಗಳು. ಅಶ್ರದಯಾ ಹುತಂ ತತ್ತಂ ತಪಾತಂ ಕೃತಂ ಚ ಯತ್ ಅಸತ್ ಇತಿ ಉಚ್ಯತೆ ಪಾರ್ಥಾನಾಚ ತತ್ ಪ್ರೇತ್ಯ ನಾವು ಇಹ. ಅರ್ಜುನನೇ, ಪರಮಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ, ಅದನ್ನು ಅಸತ್ ಎಂದು ಕರೆಯುತ್ತಾರೆ. ನಾವು ಏನನ್ನೇ ಮಾಡಿದ್ರು ಕೂಡ ಭಗವಂತನನ್ನ ಉದ್ದೇಶಿಸಿ ಮಾಡ್ಬೇಕು. ಅವನನ್ನ ಉದ್ದೇಶಿಸಿ ಮಾಡ್ದಿರಾ ಬೇರೆ ಏನೇನೇ ಮಾಡಿದ್ರು ಕೂಡ ಅದು ಅಶಾಶ್ವತ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಜ್ಞವಾಗಲಿ, ದಾನವಾಗಲಿ, ತಪಸ್ಸಾಗಲಿ ಈ ಆಧ್ಯಾತ್ಮಿಕ ಗುರಿ ಇಲ್ಲದೆ ಏನನ್ನು ಮಾಡಿದರೂ ಅದು ನಿರರ್ಥಕ. ಆದುದರಿಂದ ಅಂತಹ ಕರ್ಮಗಳು ಅಸಹ್ಯಕರವಾದವು ಎಂದು ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದೆ. ಎಲ್ಲವನ್ನೂ ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿಗಾಗಿ ಮಾಡಬೇಕು. ಇಂತಹ ಶ್ರದ್ಧೆ ಮತ್ತು ಯೋಗ್ಯವಾದ ಮಾರ್ಗದರ್ಶನ ಇಲ್ಲದೆ ಹೋದರೆ ಫಲ ದೊರೆಯುವುದೇ ಇಲ್ಲ. ಎಲ್ಲಾ ವೇದ ಸಾಹಿತ್ಯದಲ್ಲಿಯೂ ಪರಮಪ್ರಭುವಿನಲ್ಲಿ ಶ್ರದ್ಧೆಯನ್ನು ಇಟ್ಟಿರಬೇಕು ಎಂದು ಹೇಳಿದೆ. ಎಲ್ಲಾ ವೈದಿಕ ಆದೇಶಗಳನ್ನು ಅನುಸರಿಸುವಾಗಲೂ ಕಡೆಯ ಗುರಿಯು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು. ಈ ತತ್ವವನ್ನು ಅನುಸರಿಸದೆ ಯಾರಿಗೂ ಜಯವು ದೊರೆಯುವುದಿಲ್ಲ. ಆದುದರಿಂದ ಅತ್ಯುತ್ತಮ ಮಾರ್ಗ ಎಂದರೆ ಪ್ರಾರಂಭದಿಂದಲೂ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯ ಕೆಲಸ ಮಾಡುವುದು. ಸಕಲ ಕಾರ್ಯಗಳಲ್ಲಿ ಯಶಸ್ಸು ಗಳಿಸಲು ಇದೇ ಮಾರ್ಗವಾಗಿದೆ. ಬದ್ಧ ಸ್ಥಿತಿಯಲ್ಲಿ ಜನರು ದೇವತೆಗಳು, ಪ್ರೇತಗಳು, ಕುಬೇರನಂತಹ ಯಕ್ಷರ ಪೂಜೆಗಳು ಆಕರ್ಷಿತರಾಗುತ್ತಾರೆ. ಸತ್ವಗುಣವು ರಾಜಸ ಮತ್ತು ತಾಮಸ ಗುಣಗಳಿಗಿಂತ ಉತ್ತಮವಾದದ್ದು. ಆದರೆ ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವವನು ಐಹಿಕ ಪ್ರಕೃತಿಯ 3 ಗುಣಗಳಿಗೂ ಅತೀತನಾಗುತ್ತಾನೆ. ಕ್ರಮಕ್ರಮವಾಗಿ ಮೇಲೇರುವ ಪ್ರಕ್ರಿಯೆಯೊಂದು ಇದ್ದರೂ ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ಮನುಷ್ಯನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದರೆ ಅದೇ ಅತ್ಯುತ್ತಮ ಮಾರ್ಗ. ಈ ಅಧ್ಯಾಯದಲ್ಲಿ ಅದನ್ನೇ ಮಾಡಬೇಕೆಂದು ಹೇಳಿದೆ. ಇಲ್ಲಿ ಈ ರೀತಿ ಯಶಸ್ವಿಯಾಗಲು ಮನುಷ್ಯನು ಯೋಗ್ಯವಾದ ಗುರುವನ್ನು ಪಡೆದುಕೊಳ್ಳಬೇಕು ಮತ್ತು ಅವನ ಮಾರ್ಗದರ್ಶನದಲ್ಲಿ ಶಿಕ್ಷಣವನ್ನು ಪಡೆಯಬೇಕು. ಆಗ ಮನುಷ್ಯನಿಗೆ ಪರಮಪ್ರಭುವಿನಲ್ಲಿ ಶ್ರದ್ಧೆಯು ಬೆಳೆಯುತ್ತದೆ. ಆ ಶ್ರದ್ಧೆಯು ಕಾಲಕ್ರಮೇಣ ಪರಿಪಕ್ವವಾದಾಗ ಅದನ್ನು ದೇವರಲ್ಲಿ ಪ್ರೇಮ ಎಂದು ಕರೆಯುತ್ತಾರೆ. ಶ್ರದ್ಧೆ ಅದು ಕಾಲಕ್ರಮೇಣ ಪರಿಪಕ್ವ ಆದ್ರೆ ಅದನ್ನ ಭಗವಂತನಲ್ಲಿ ಪ್ರೇಮ ಅಂತ ಹೇಳ್ತಾರೆ. ಪ್ರೇಮ ಅಂತಂದ್ರೆ ಅದೇ ಭಕ್ತಿ. ಜೀವಿಗಳ ಪರಮ ಗುರಿ ಈ ಪ್ರೇಮವೇ. ಆದುದರಿಂದ ಮನುಷ್ಯನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಬೇಕು. 17ನೇ ಅಧ್ಯಾಯದ ಸಂದೇಶ ಇದೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಶ್ರದ್ಧೆಯ ಪ್ರಭೇದಗಳು ಎಂಬ 17ನೇ ಅಧ್ಯಾಯ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ನಾವು ನೋಡ್ತೀವಿ ಈ ತಪಸ್ಸು 3 ರೀತಿಯ ತಪಸ್ಸು, 3 ರೀತಿಯ ಯಜ್ಞ, 3 ರೀತಿಯ ದಾನಗಳನ್ನ ನಾವು ನೋಡಿದ್ವಿ. ಅಂದ್ರೆ 3 ಗುಣಗಳಲ್ಲಿ ಮಾಡುವಂಥದ್ದು. ಅದರಲ್ಲಿ ನಾವು ನೋಡ್ತೀವಿ ರಜೋಗುಣ ತಮೋಗುಣದಲ್ಲೂ ಕೂಡ ತಪಸ್ಸನ್ನ ಆಚರಣೆ ಮಾಡ್ತಾರೆ. ರಜೋಗುಣ ತಮೋಗುಣದಲ್ಲೂ ಕೂಡ ದಾನಗಳನ್ನ ಕೊಡ್ತಾರೆ. ರಜೋಗುಣ ತಮೋಗುಣದಲ್ಲೂ ಕೂಡ ಯಜ್ಞಗಳನ್ನ ಆಚರಣೆ ಮಾಡ್ತಾರೆ. ಆದ್ರೆ ಅವುಗಳಿಂದ ಸಿಗುವಂತ ಫಲಗಳು ಅಶಾಶ್ವತವಾದದ್ದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಾವು ಏನನ್ನೇ ಮಾಡಿದ್ರು ಬುದ್ಧಿವಂತರು ಯಾರಿದ್ದಾರೆ ಅವರು ಭಗವಂತನಿಗೆ ಶರಣಾಗ್ತಾರೆ. ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ, ಸಂಕೀರ್ತನೆ ಯಜ್ಞದಲ್ಲಿ ಸುಮೇಧ ಸಹ ಅಂದ್ರೆ ಬುದ್ಧಿವಂತರು ಪಾಲ್ಗೊಳ್ತಾರೆ ಅಂತ. ಹಾಗೆ ಯಾರು ಬುದ್ಧಿವಂತರಿರ್ತಾರೆ ಅವ್ರು ಮಾಡುವಂತ ಕೆಲಸ ಅದರ ಫಲ ಅವ್ರಿಗೆ ಐಹಿಕವಾಗಿ ಸಿಗುವುದಕ್ಕಿಂತ ಅದು ಆಧ್ಯಾತ್ಮಿಕವಾಗಿ ಸಿಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಭಗವಂತನನ್ನ ಸುಪ್ರೀತಗೊಳಿಸುವ ಕೆಲಸಗಳಲ್ಲಿ
ತೊಡಗ್ತಾರೆ. ಆದ್ರೆ ಯಾರು ಅಲ್ಪ ಬುದ್ಧಿಗಳು, ಅಲ್ಪಮತಿಗಳು, ಯಾರ ಜ್ಞಾನ ಕಡಿಮೆ ಇರುತ್ತೆ ಅಂತವ್ರು ಏನ್ ಮಾಡ್ತಾರೆ, ರಜೋಗುಣ ತಮಗುಣಗಳಲ್ಲಿ ತಪಸ್ಸು, ಯಜ್ಞ, ದಾನಗಳನ್ನ ಮಾಡ್ತಾರೆ. ನಾವು ನೋಡ್ತೀವಿ ತಪಸ್ಸುಗಳನ್ನ ಆಚರಣೆ ಮಾಡುವಾಗ ಏನ್ ಮಾಡ್ತಾರೆ ಅವರು, ಈ ರಾಕ್ಷಸರೆಲ್ಲ ಅವರು ದೇವತೆಗಳನ್ನ ಕುರಿತು ಮಾಡ್ತಾರೆ. ಅವರ ತಪಸ್ಸು ಅಥವಾ ದಾನ ಅಥವಾ ಯಜ್ಞದ ಮೂಲ ಉದ್ದೇಶ ಏನಾಗಿರುತ್ತೆ, ಶಾಶ್ವತತೆಯನ್ನ ಪಡ್ಕೋಬೇಕು ಅನ್ನೋದು ಅವರ ಉದ್ದೇಶ ಇರುತ್ತೆ. ಎಲ್ಲಾ ರಾಕ್ಷಸರು ಅವ್ರು ಕೇಳೋದು ಒಂದೇ, ನಾನು ಚಿರಂಜೀವಿ ಆಗ್ಬೇಕು, ನನಗೆ ಮೃತ್ಯು ಅನ್ನೋದೇ ಬರಬಾರ್ದು ಅಂತ. ಆ ರೀತಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರು ಕೇಳುವುದು ಯಾರನ್ನ ಹೋಗಿ ಕೇಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾರನ್ನ ನಿರ್ದೇಶಿಸಿ, ಯಾರನ್ನ ಉದ್ದೇಶಿಸಿ ತಪಸ್ಸು, ಯಜ್ಞ, ದಾನಗಳನ್ನ ಮಾಡ್ತಿದ್ದಾರೆ ಅಂದ್ರೆ ಅವರು ಯಾವಾಗ್ಲೂ ದೇವತೆಗಳನ್ನೇ ಉದ್ದೇಶಿಸಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ ರಾಕ್ಷಸರು ಯಾವಾಗ್ಲೂ ಕೂಡ ಅವರು ವಿಷ್ಣು ಪರಮಾತ್ಮನಿಗೆ ವಿರುದ್ಧವಾಗಿರ್ತಾರೆ. ಅವರಿಗೆ ದ್ವೇಷಿಸ್ತಾರೆ, ಅವರು ಅವರನ್ನ ಶತ್ರುವನ್ನಾಗಿ ಕಾಣ್ತಾರೆ. ಆದ ಕಾರಣ ಅವರು ದೇವತೆಗಳನ್ನ ಕುರಿತು ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಹಿರಣ್ಯಕಶಿಪು ನಾವು ನೋಡ್ಬೋದು, ಅವನು ಸಾಯ್ಬಾರ್ದು ಅನ್ನೋದಕ್ಕೆ ಬ್ರಹ್ಮ ಹೇಳ್ತಾನೆ, ನಾನೇ ಶಾಶ್ವತ ಇಲ್ಲ, ನಾನು ಹೇಗೆ ನಿನ್ನನ್ನ ಅಮರನನ್ನಾಗಿಸ್ಲಿ ಅಂತಂದ್ರೆ ಅವ್ರು ಹೇಳ್ತಾರೆ, ಸರಿ ಆಯ್ತು, ನಿನ್ಗೆ ಅಮರ ಆಗೋದಕ್ಕೆ ವರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದಕ್ಕೆ ಪರಿಪರಿಯಾಗಿ ತುಂಬಾ ಬುದ್ಧಿವಂತ ಅಂತ ತಿಳ್ಕೊಂಡು ಅವ್ರು ಹೇಳ್ತಾನೆ, ಆಕಾಶದಲ್ಲಿ ಸಾಯ್ಬಾರ್ದು, ಭೂಮಿ ಮೇಲೆ ಸಾಯ್ಬಾರ್ದು, ಆಮೇಲೆ ಶಸ್ತ್ರಗಳಿಂದ ಸಾಯ್ಬಾರ್ದು, ಬೆಳಗ್ಗೆ ಸಾಯ್ಬಾರ್ದು, ಮಧ್ಯಾಹ್ನ ಸಾಯ್ಬಾರ್ದು, ಏನೆಲ್ಲ ಕೇಳಕ್ಕಾಗುತ್ತೆ ಅಷ್ಟೆಲ್ಲ ಹೇಳ್ಬಿಡ್ತಾನೆ. ಕೊನೆಗೆ ಪರಮಾತ್ಮ ಅವನನ್ನ ಹೇಗೆ ಸಾಯಿಸ್ತಾನೆ ಅನ್ನೋದನ್ನ ನಾವು ನೋಡ್ತೀವಿ. ನರಸಿಂಹ ಯಾವ ರೀತಿ ಅವನು ಪ್ರಾಣಿಯಿಂದ ಸಾಯ್ಬಾರ್ದು, ಮನುಷ್ಯನಿಂದ ಸಾಯ್ಬಾರ್ದು ಅಂದ್ರೆ ಆ ಕಡೆ ಅವನು ಪ್ರಾಣಿನೂ ಅಲ್ಲ, ಈ ಕಡೆ ಅವನು ಮನುಷ್ಯನೂ ಅಲ್ಲ. ಶಸ್ತ್ರಗಳಿಂದ ಸಾಯಿಸ್ಬಾರ್ದು ಅಂದ್ರೆ ಅವನು ಉಗುರಿನಿಂದನೇ ಸಾಯಿಸ್ಬಿಡ್ತಾನೆ. ರಾತ್ರಿ ಆಗ್ಬಾರ್ದು, ಮಧ್ಯಾಹ್ನ ಆಗ್ಬಾರ್ದು ಅಂದ್ರೆ ಅವನು ಸಂಧ್ಯಾಕಾಲ, ಸಂಜೆ ಸಮಯದಲ್ಲಿ ಸಾಯ್ತಾನೆ. ಹೀಗೆ ನಾನು ಆಕಾಶದಲ್ಲಿ ಇದ್ದಾಗ ಸಾಯ್ಬಾರ್ದು, ಭೂಮಿ ಮೇಲೆ ಇದ್ದಾಗ ಸಾಯ್ಬಾರ್ದು ಅಂದ್ರೆ ಅವನ ಹೊಸ್ತಿಲನ್ನೇ ಇಟ್ಟು ಕೊಳ್ತಾನೆ ಪರಮಾತ್ಮ. ಹೀಗೆ ಯಾರು ರಜಗುಣ ತಮಗುಣದಲ್ಲಿ ಇರ್ತಾರೆ ಅವರು ಅಷ್ಟು ಬುದ್ಧಿವಂತರಲ್ಲದ ಕಾರಣ ಅವರು ಇಂತಹ ದಾನ, ಯಜ್ಞ, ತಪಸ್ಸುಗಳನ್ನ ಆಚರಣೆ ಮಾಡ್ತಾರೆ. ಯಾರು ಬುದ್ಧಿವಂತರಿರ್ತಾರೆ ಅವರು ಅದನ್ನ ಆಧ್ಯಾತ್ಮೀಕರಣಗೊಳಿಸೋದಕ್ಕೋಸ್ಕರ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಮತ್ತೆ ಇನ್ನೊಂದು ಉದಾಹರಣೆ ಅಂದ್ರೆ ಧ್ರುವ ಮಹಾರಾಜ. ಧ್ರುವ ಮಹಾರಾಜ ಅವನು ಉತ್ತಾನಪಾದನ ಮಗ. ಸುನೀತಿ ಮತ್ತೆ ಸುಲುಚಿ ಚಿಕ್ಕಮ್ಮ ಅವಳು ಹೇಳ್ತಾಳೆ, ನೀನ್ ನನ್ನ ಹೊಟ್ಟೆಲಿ ಹುಟ್ಟಿಲ್ಲ, ಆದ ಕಾರಣ ನಿನ್ಗೆ ತಂದೆಯ ಮೇಲೆ ಯಾವ ಅಧಿಕಾರ ಇಲ್ಲ. ನಿನ್ಗೆ ತಂದೆಯ ಮೇಲೆ ಏನಾದ್ರೂ ಅಧಿಕಾರ ಬೇಕು ಅಂತಂದ್ರೆ ನೀನು ಮತ್ತೆ ಇನ್ನೊಂದು ಜನ್ಮ ಪಡೆದು ಬರ್ಬೇಕು, ಆಗ್ಲೂ ಕೂಡ ನೀನ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರನೇ ನಿನಗೆ ಆ ಅಧಿಕಾರ ಸಿಗೋದು ಅಂತ ಹೇಳಿದಾಗ ಅವನು ಏನ್ ಮಾಡ್ತಾನೆ, ತಾಯಿ ಹತ್ರ ಹೋಗಿ ನ್ಯಾಯ ಕೇಳ್ತಾನೆ. ತಾಯಿ ಹತ್ರ ನ್ಯಾಯ ಕೇಳಿದ್ರೆ ತಾಯಿ ಹೇಳ್ತಾಳೆ, ಆ ಕಾಲದಲ್ಲಿ ಏನ್ ಹೇಳ್ತಾ ಇದ್ರು ಅಂದ್ರೆ, ನನಗೆ ಎಲ್ಲಿ ಯಾರು ನನಗೆ ನ್ಯಾಯ ಕೊಡ್ತಾರೆ ಅಂದ್ರೆ ಭಗವಂತ ಕೊಡ್ತಾನೆ ಅಂತ ಹೇಳ್ತಾಳೆ. ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ ಕಾಡಿನಲ್ಲಿ ಇದ್ದಾನೆ ಅಂತ ಹೇಳ್ತಾಳೆ. ಆಗ ಅವನೇನ್ ಮಾಡ್ತಾನೆ, ಕಾಡಿನಲ್ಲಿ ಭಗವಂತನನ್ನ ಹುಡ್ಕೊಂಡು ಹೋಗ್ತಾನೆ. ಹೆಚ್ಚು ಕಡಿಮೆ 5 ವರ್ಷದ ಬಾಲಕ, ಅಷ್ಟು ಪುಟ್ಟ ಬಾಲಕ ಅವನು ಕಾಡಿನಲ್ಲಿ ಭಗವಂತನನ್ನ ಅರಸಿ ಹೋಗ್ತಾನೆ. ವಿಷ್ಣುವನ್ನ ನೋಡ್ಬೇಕು ಅಂತ ಹೋಗ್ತಾನೆ, ಅವನ ಹತ್ರ ನ್ಯಾಯ ಕೇಳ್ಬೇಕು ಅಂತ ಹೋಗ್ತಾನೆ. ಆಗ ನಾರದರು ಕೂಡ ತಡೀತಾರೆ, ನೀನ್ ತುಂಬಾ ಚಿಕ್ಕವನು, ಇಷ್ಟು ವಯಸ್ಸಿಗೆ ನಿನ್ಗಿದೆಲ್ಲ ಬೇಡ, ನಿನ್ನಿಂದ ಆಗಲ್ಲ ತಪಸ್ಸೆಲ್ಲ ಮಾಡ್ಲಿಕ್ಕೆ, ನಿನ್ಗೆ ಅಷ್ಟು ಸುಲಭವಾಗಿ ವಿಷ್ಣು ಒಲಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ, ಬೇಡ, ನೀನು ಕುಯೋಗಿ ಅಂತಾರೆ. ಕುಯೋಗಿ ಅಂತಂದ್ರೆ ನಿನ್ನ ಯೋಗಿ ಅಲ್ಲ, ನೀನೊಂದು ತಪಸ್ವಿ ಅಲ್ಲ, ನಿನ್ನಿಂದ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನಿನ್ನ ಪುಟ್ಟ ಬಾಲಕ, ಹೊರಟೋಗುವಂತ ಎಷ್ಟೇ ಹೇಳಿದ್ರು ಕೂಡ ಅವನು ಕೇಳೋದಿಲ್ಲ. ಅಘೋರವಾದ ತಪಸ್ಸನ್ನ ಮಾಡ್ತಾನೆ. 6 ತಿಂಗಳಲ್ಲಿ ಭಗವಂತನನ್ನ ಒಲಿಸ್ಕೊಂತಾನೆ. 6 ತಿಂಗಳಲ್ಲಿ ವಿಷ್ಣು ಅವನ ಕಣ್ಣು ಮುಂದೆ ಬರ್ತಾನೆ. ಬಂದಾಗ ಅವನಿಗೆ ಏನ್ ಹೇಳ್ಬೇಕು, ಏನ್ ಕೇಳ್ಬೇಕು ಅಂತ ಕೂಡ ಜ್ಞಾನ ಇಲ್ಲ. ಪರಮಾತ್ಮನೇ ಅವನ ಶಂಖದಿಂದ ಅವನನ್ನ ಗಲ್ಲಕ್ಕೆ ಸೋಕಿಸಿದಾಗ ಅವನಿಗೆ ಆ ಜ್ಞಾನ ಸಿಗುತ್ತೆ, ಆಧ್ಯಾತ್ಮಿಕ ಜ್ಞಾನ ಪಡ್ಕೋತಾನೆ. ಆಗ ಅವನಿಗೆ ತುಂಬಾ ನಾಚಿಕೆ ಆಗುತ್ತೆ. ಏನಂತಾನಂದ್ರೆ, ಪರಮಾತ್ಮ ನಾನೊಂದು ಗಾಜಿನ ಚೂರಿಗಾಗಿ ಬಂದೆ, ನನ್ನ ಎದುರುಗಡೆ ಒಂದು ವಜ್ರನೇ ಇದೆ. ಅಂದ್ರೆ ಪರಮಾತ್ಮ ನಿನ್ನ ದರ್ಶನ ಪಡೆಯೋದಕ್ಕೆ ಎಷ್ಟೋ ತಪಸ್ವಿಗಳು, ಜ್ಞಾನಿಗಳು, ಯೋಗಿಗಳು ಎಷ್ಟೆಷ್ಟೋ ತಪಸ್ಸುಗಳನ್ನ ಎಷ್ಟೋ ಜನ್ಮಗಳಿಂದ ಮಾಡ್ತಾರೆ. ನಾನು ಅಂತಹ ಪರಮಾತ್ಮ ನಿನ್ನ ದರ್ಶನವನ್ನ ಪಡ್ಕೊಂಡಿದ್ದೀನಿ, ಇದ್ರ ಮುಂದೆ ನಾನು ಭೌತಿಕವಾದದ್ದನ್ನ ಏನ ಕೇಳಲಿ ಅಂತ ಹೇಳಿ ಅವನಿಗೆ ನಾಚಿಕೆಯಿಂದ ತಲೆ ತಗ್ಗಿಸ್ತಾನೆ. ಆಗ ಪರಮಾತ್ಮ ಹೇಳ್ತಾನೆ, ಯಾರು ಭಗವಂತನನ್ನ ಉದ್ದೇಶಿಸಿ ತಪಸ್ಸು, ಯಜ್ಞ, ದಾನಗಳನ್ನ ಮಾಡ್ತಾರೆ ಅವರು ಭಗವಂತನನ್ನ ಸುಪ್ರೀತಗೊಳಿಸಿದಾಗ ಏನಾಗತ್ತೆ ಅಂತಂದ್ರೆ ಪರಮಾತ್ಮ ಅವರಿಗೆ ಕೇಳಿಲ್ಲ ಅಂದ್ರೂ ಕೂಡ ಅವನು ಉತ್ತಮವಾದದ್ದನ್ನೇ ಕೊಡ್ತಾನೆ. ಏನ್ ಕೊಡ್ತಾನೆ? ಶಾಶ್ವತತೆಯನ್ನ ಕೊಡ್ತಾನೆ. ಅವ್ನು ಕೇಳಲಿಲ್ಲ ಹಿರಣ್ಯಕಶಿಪು ತರ ನಾನು ಯಾವಾಗ್ಲೂ ಕೂಡ ಅಮರನಾಗ್ಬೇಕು ಅಂತ, ಆದ್ರೆ ಅವನು ಅಮರನಾಗ್ತಾನೆ. ಈಗ್ಲೂ ಕೂಡ ಅವನು ಆ ಧ್ರುವಲೋಕದಲ್ಲಿ ಈಗ್ಲೂ ಕೂಡ ಧ್ರುವ ಮಹಾರಾಜ ಅವನು ಶಾಶ್ವತವಾಗಿ ಇದ್ದಾನೆ. ಹಾಗೆ ಪ್ರಹ್ಲಾದನು
ಪ್ರಹ್ಲಾದನಿಗೂ ಅಷ್ಟೇ, ಅವನು ಕೇಳ್ತಾನೆ, ನರಸಿಂಹನೇ ಕೇಳ್ತಾನೆ ಸ್ವತಃ, ನಾನ್ ನಿನ್ನಿಂದ ಪ್ರಸನ್ನನಾಗಿದ್ದೀನಿ, ನಾನ್ ನಿನ್ಗೆ ಏನಾದ್ರೂ ವರ ಕೊಡ್ಬೇಕು ಅನಿಸ್ತಿದೆ ಕೇಳು ಅಂತ. ನನಗೆ ಬೇಡ ಅಂದ್ರೂ ಕೂಡ ಅವನು ಹೇಳ್ತಾನೆ, ಇಲ್ಲ ನೀನ್ ಕೇಳಲೇಬೇಕು ಅಂದಾಗ ಪ್ರಹ್ಲಾದ ಹೇಳ್ತಾನೆ, ನನ್ನ ತಂದೆನ ಕ್ಷಮಿಸು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೀನು ನನ್ನ ಶುದ್ಧ ಭಕ್ತ, ನಿನ್ನ ತಂದೆ ಒಬ್ಬರನ್ನಲ್ಲ, ನಿನ್ನ 21 ತಲೆಮಾರುಗಳಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಪಾಪಗಳು ಇಲ್ಲಿಗೆ ನಶಿಸಿ ಹೋಯ್ತು ಅಂತ ಹೇಳ್ತಾನೆ. ಹಾಗೆ ಪರಮಾತ್ಮನನ್ನ ಹೋಲಿಸ್ಕೊಂಡ್ವಿ ಅಂತಂದ್ರೆ ಅಂತಹ ಶಾಶ್ವತವಾದ ಫಲಗಳು ಸಿಗುತ್ತೆ. ನಾವು ಇನ್ನೂ ಒಂದು ಉದಾಹರಣೆ ಅಂದ್ರೆ ಬಲಿ ಮಹಾರಾಜ, ಅವನು ಪ್ರಹ್ಲಾದನ ಮೊಮ್ಮಗ, ಅವನು ಕೂಡ ತನ್ನನ್ನೇ ತಾನು ಭಗವಂತನಿಗೆ ಅರ್ಪಣೆ ಮಾಡ್ಕೊಳ್ತಾನೆ. ಪರಮಾತ್ಮ ಏನ್ ಮಾಡ್ತಾನೆ, ಅವನನ್ನು ಕೂಡ ಒಂದು ಅಂದ್ರೆ ಅದೋ ಲೋಕಗಳಲ್ಲಿ ಒಂದು ಲೋಕದಲ್ಲಿ ಅವನು ಇರ್ತಾನೆ, ಈಗ್ಲೂ ಇದ್ದಾನೆ. ಅಲ್ಲಿ ದ್ವಾರಪಾಲಕನಾಗಿ ಅವನ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅವನ ಇರುವಂತಹ ಲೋಕಕ್ಕೆ ದ್ವಾರಪಾಲಕನಾಗಿ ವಾಮನ ದೇವ ಅಲ್ಲಿ ಈಗ್ಲೂ ಕೂಡ ಇದ್ದಾನೆ ಅಂತ ಹೇಳ್ತಾರೆ. ಹಾಗೆ ಯಾರು ಪರಮಾತ್ಮನನ್ನ ಸುಪ್ರೀತಗೊಳಿಸ್ತಾರೆ ಅಂತವರು ಪಡ್ಕೊಳ್ಳುವಂತಹ ಫಲಗಳು ಸದಾ ಆಧ್ಯಾತ್ಮಿಕವಾಗಿರುತ್ತೆ, ಅದು ಶಾಶ್ವತವಾಗಿರುತ್ತೆ. ಅವನನ್ನ ಬಿಟ್ಟು ಬೇರೆ ಯಾವುದೇ ಐಹಿಕವಾದದನ್ನ ನಾವು ಕೇಳಿದ್ರು ಕೂಡ ಅದೆಲ್ಲವೂ ಕೂಡ ಅಶಾಶ್ವತವಾದದ್ದು. ಅದನ್ನ ಮಾಡುವಂಥದ್ದು ಅದು ಒಂದು ಜ್ಞಾನ ಅಲ್ಲ, ಅದು ಅಲ್ಪ ಜ್ಞಾನ ಅಂತ ಹೇಳ್ಬೋದು. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮತ್ತೆ ಮಾತಾಜಿ ಅಟೆಂಡೆನ್ಸ್ ಹಾಕಿದ್ದಾರೆ ಅನ್ಸುತ್ತೆ, ಅಟೆಂಡೆನ್ಸ್ ಕೂಡ ಫಿಲ್ ಮಾಡಿ. ಹರೇ ಕೃಷ್ಣ. ಮಾತಾಜಿ ಓಂ ಅಂದ್ರೆ ಭಗವಂತ, ತತ್ ಅಂದ್ರೆ ಸತ್ ಅಂದ್ರೆ ಏನ್ ಮಾತಾಜಿ? ತತ್ ಅಂದ್ರೆ ಮಾತಾಜಿ ಏನ್ ಮಾಡ್ತಾ ಇದೀವಿ, ದಾನ ತಪಸ್ಸು, ಅದಕ್ಕೆ ಯಾವುದೇ ಐಹಿಕ ವಿಷಯದಿಂದ ಮಾಡ್ತಾ ಇರುವಂತದ್ದಲ್ಲ. ನನಗೆ ಅಂದ್ರೆ ಲೌಕಿಕ ಭೌತಿಕವಾದ ಯಾವುದೇ ಇಚ್ಛೆಗಳಿಲ್ಲ. ಇದಕ್ಕೆ ನಾನು ಇದನ್ನ ಏನ್ ಮಾಡ್ತಾ ಇದ್ದೀನಿ ಅದು ಆಧ್ಯಾತ್ಮಿಕವಾಗ್ಲಿ, ಪರಮಾತ್ಮ ಇದು ನಿನಗೆ ಸೇರ್ಲಿ ಅಂತ ಹೇಳೋದು ತತ್. ಸತ್ ಅಂದ್ರೆ ಅದು ಶಾಶ್ವತ. ಯಾರು ಅದನ್ನ ಮಾಡ್ತಾ ಇದ್ದಾನೆ ಅವನು ಕೂಡ ಶಾಶ್ವತನಾಗ್ತಾನೆ. ಅಂದ್ರೆ ಯಾರದನ್ನ ಭಗವಂತನಿಗೆ ಉದ್ದೇಶಿಸಿ ಮಾಡ್ತಾ ಇದ್ದಾನೆ ಅವನದ್ರಿಂದ ಶಾಶ್ವತತೆಯನ್ನ ಪಡ್ಕೋತಾನೆ. ಶಾಶ್ವತತೆ ಅಂತಂದ್ರೆ ಅವನು ಮತ್ತೆ ಧಾಮಕ್ಕೆ ಹಿಂದಿರುಗಿ ಯಾರು ಆಧ್ಯಾತ್ಮಿಕ ವಲಯಕ್ಕೆ ಹೋಗ್ತಾರೆ ಅವರಿಗೆ ಜನ್ಮ ಮೃತ್ಯು ಜರಾವ್ಯಾಧಿ ಇಲ್ಲ. ಅಂದ್ರೆ ಅವರು ಮತ್ತೆ ಮತ್ತೆ ಹುಟ್ಟೋದಿಲ್ಲ, ಸಾಯೋದಿಲ್ಲ. ಅಂತಹ ಫಲಗಳು ಸಿಗುವಂತದ್ದು. ನಾನು ಅದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರಲ್ಲಿ ಯಾವುದೇ ಐಹಿಕ ವಿಚಾರಗಳಿಲ್ಲ, ಅದೆಲ್ಲವೂ ಆಧ್ಯಾತ್ಮಿಕವಾಗ್ಲಿ. ಆಧ್ಯಾತ್ಮಿಕವಾದದ್ದು ನನ್ನನ್ನ ಶಾಶ್ವತವನ್ನಾಗಿ ಶಾಶ್ವತ ಲೋಕಕ್ಕೆ ಕೊಂಡೊಯ್ಯುತ್ತೆ. ಅಂದ್ರೆ ಅದು ಶಾಶ್ವತವಾಗಿ ಇರುವಂತಹ ಪರಮಾತ್ಮನ ಜೊತೆ ನನ್ನನ್ನ ಸೇರಿಸುತ್ತೆ ಅನ್ನೋದು. ಸತ್ ಅಂದ್ರೆ ಶಾಶ್ವತತೆ, ತತ್ ಅಂದ್ರೆ ಐಹಿಕವಾದದ್ದು ಅಲ್ಲ, ಅದು ಆಧ್ಯಾತ್ಮಿಕವಾದದ್ದು ಅಂತ. ಸರಿ ಆಯ್ತು. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. 4 ಧರ್ಮ ಅಂತ ಹೇಳಿದ್ರಲ್ಲ, ಅದು ಯಾವ್ದು ಮಾತಾಜಿ? ಅದೇ ಧರ್ಮದ 4 ಆಧಾರ ಸ್ತಂಭಗಳು. ಅದು ಸತ್ಯ, ಒಂದ್ ನಿಮಿಷ ಮಾತಾಜಿ. ಸತ್ಯ, ದಯೆ, ತಪಸ್ಸು, ಸತ್ಯ, ಶುಚಿತ್ವ. ಅಂದ್ರೆ ಎಲ್ಲಿ ಸತ್ಯ ಆಡ್ತಾರೆ, ಸತ್ಯ ನಿಜ ಮಾತಾಡ್ತಾರೆ, ಅಲ್ಲಿ ಜೂಜಾಟ ಆಡೋದಿಲ್ಲ. ಯಾರು ಜೂಜಾಟ ಆಡ್ತಾರೆ ಅವರು ಸತ್ಯವನ್ನ ಫಾಲೋ ಮಾಡೋದಿಲ್ಲ. ಅಂದ್ರೆ ಎಲ್ಲಿ ಜೂಜಾಡ್ತಾರೆ ಅಲ್ಲಿ ಸುಳ್ಳೇ ಬರುತ್ತೆ ಅಂತ. ಅದರಿಂದ ನಾವು ಜೂಜಾಡಬಾರ್ದು ಅಂತ ಹೇಳ್ತಾರೆ. ಮತ್ತೆ ಎಲ್ಲಿ ಅನೈತಿಕ ಸಂಬಂಧಗಳು ಇರುತ್ತೆ ಅಲ್ಲಿ ಶುಚಿತ್ವ ಇರೋದಿಲ್ಲ. ಮತ್ತೆ ಎಲ್ಲಿ ದಯೆ ಇರೋದಿಲ್ಲ, ಕರುಣೆ ಇರೋದಿಲ್ಲ, ಅಲ್ಲಿ ಮಾಂಸ ಭಕ್ಷಣೆ ಮಾಡ್ತಾರೆ ಅಂತ. ಎಲ್ಲಿ ತಪಸ್ಸನ್ನೋದಿರೋದಿಲ್ಲ ಅಲ್ಲಿ ಅವರು ಬೇಡದ ಮಾದಕ ದ್ರವ್ಯಗಳಿಗೆ ವ್ಯಸನಿಗಳಾಗ್ತಾರೆ. ಅಂದ್ರೆ ಮದ್ಯಪಾನ ಮಾಡುವಂಥದ್ದು. ಅದರಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಕಾಫಿ, ಟೀ ಕೂಡ ಒಂದು ಅದೇ ಗ್ರೂಪಿಗೆ ಸೇರುತ್ತೆ ಅಂತಾರೆ. ಅಂದ್ರೆ ಕೆಲವೊಬ್ರು ಅದನ್ನ ಬಿಡ್ರಿ ಅಂತಂದ್ರೆ ಅವರಿಂದ ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಂತಹ ಒಂದು ತಪಸ್ಸನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಇದೆಲ್ಲವೂ ಕೂಡ ತಪಸ್ಸಿನಲ್ಲಿ ಬರುವಂತದ್ದು. ತಪಸ್ಸು ಎಲ್ಲಿ ಮಾಡಕ್ಕೆ ಸಾಧ್ಯ ಇದೆ, ಯಾವ ವ್ಯಕ್ತಿ ತಪಸ್ಸನ್ನ ಮಾಡ್ತಾನೆ ಅವನು ಇಂತಹ ಒಂದು ಬೇಡದ ವಿಷಯಗಳಲ್ಲಿ ವ್ಯಸನಿ ಆಗೋದಿಲ್ಲ. ಮಾದಕ ದ್ರವ್ಯಗಳಿರ್ಬೋದು ಅಥವಾ ಮದ್ಯಪಾನ ಇರ್ಬೋದು ಅಥವಾ ಶುದ್ಧ ಭಕ್ತರಲ್ಲಿ ಅದು ಇರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಕಾಫಿ, ಟೀ ಅದನ್ನು ಕೂಡ ಬಿಡ್ತಾರೆ. ಅದೆಲ್ಲವೂ ಒಂದು ತಪಸ್ಸೆ ಆಗುತ್ತೆ. ಮಾತಾಜಿ ಆಧ್ಯಾತ್ಮಿಕ ಅಂದ್ರೆ ಅದು ನಮ್ಮ ದೇಹದಿಂದನೇ ಇದಾಗೋದು ಅಂತನಾ? ಮಾತಾಜಿ ಆಧ್ಯಾತ್ಮಿಕ ಕ್ಲೇಶಗಳು ಅಂದ್ರೆ ನಮ್ಮ ದೇಹದಲ್ಲಿಯೇ ಉದ್ಭವಿಸುವಂತದ್ದು. ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಆದಿ ದೈವಿಕ ಅಂದ್ರೆ ಅದೇ ಪ್ರಳಯ ಎಲ್ಲ ಆತರ. ಅವೆಲ್ಲವೂ ಕೂಡ
ಪ್ರಕೃತಿಯಿಂದ ಬರುವಂತದ್ದು, ಅಂದ್ರೆ ದೇವತೆಗಳು ಅದನ್ನ ದೇವತೆಗಳಿಂದ ಬರುವಂತದ್ದು. ಆದಿ ಭೌತಿಕ ಪ್ರಾಣಿ ಇದರಿಂದ ಇತರ ಜೀವಿಗಳಿಂದ ಬರುವಂತದ್ದು. ಇತರ ಜೀವಿಗಳಿಂದ ನಮಗೆ ಬರುವಂತದ್ದೆಲ್ಲ ಅದು ಆದಿ ಭೌತಿಕ. ಈಗ ಎಲ್ಲೋ ಹೋಗ್ತಾ ಇರ್ತೀವಿ, ಇದ್ದಕ್ಕಿದ್ದ ಹಾಗೆ ನಾಯಿ ಬಂದು ಕಚ್ಚುತ್ತೆ, ಅಥವಾ ಯಾವ್ದಾದ್ರು ಒಂದು ಹಸು ಬಂದು ನಮ್ಮನ್ನ ಗುದ್ದುತ್ತೆ, ಇವೆಲ್ಲವೂ ಕೂಡ ಅದು ಆದಿ ಭೌತಿಕ ಕ್ಲೇಶಗಳು. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಈ ಹೇಳಿ ಯಜ್ಞ ಮಾತಾಜಿ. ದಾನ ಯಜ್ಞ ದಾನ ತಪಸ್ಸಿನ ಮಹತ್ವ ಅಂದ್ರೆ ಅದು ನೀವು ಹೇಳಿದ್ರಲ್ಲ, ಇಷ್ಟು ಅಧ್ಯಾಯದಲ್ಲಿ ಪೂರ್ತಿ ಇದೆ, ಅದೇ ಪೂರ್ತಿ ಅಲ್ವಾ ಮಾತಾಜಿ? ಮಾತಾಜಿ, ಯಜ್ಞ ದಾನ ತಪಸ್ಸಿನ ಮಹತ್ವ ಅಂದ್ರೆ ಈ ಅದರಲ್ಲಿ ಆಹಾರದ್ದು ಇದೆ, ಅವ್ರ ಗುಣಗಳದ್ದು ಇದೆ, ಯಾವ ಅಂತ ಇಂಪಾರ್ಟೆಂಟ್. ಯಜ್ಞ ದಾನ ತಪಸ್ಸು ಈ ಮೂರನ್ನು ಕೂಡ ನಾವು ಸತ್ವಗುಣದಲ್ಲಿ ಮಾಡ್ಬೇಕು. ಸತ್ವಗುಣದಲ್ಲಿ ಮಾಡಿದ್ರು ಕೂಡ ಅದನ್ನ ಮಾಡುವಾಗ ಅದು ಶುದ್ಧ ಸತ್ವಕ್ಕೆ ಹೋಗ್ಬೇಕು ಅಂತಂದ್ರೆ ಅದನ್ನ ದೇವೋತ್ತಮ ಪರಮ ಪುರುಷನನ್ನ ಕುರಿತು ಮಾಡ್ಬೇಕು. ಅಂದ್ರೆ ನಾವು ಏನೇನೇ ಮಾಡಿದ್ರು ಕೂಡ ದೇವೋತ್ತಮ ಪರಮ ಪುರುಷನಿಗೆ ಅದು ಸಮರ್ಪಣೆ ಆಗ್ಬೇಕು ಅಂತ ಮಾಡಿದಾಗ ಅದು ಈ ಮೂರು ಗುಣಗಳಿಂದ ಆಚೆ ಹೋಗುತ್ತೆ. ಅಂದ್ರೆ ಸತ್ವಗುಣದಿಂದಲೂ ಕೂಡ ಅದು ಮೇಲಕ್ಕೆ ಏರುತ್ತೆ. ಅದನ್ನ ಶುದ್ಧ ಸತ್ವ ಅಂತ ಕರೀತಾರೆ. ಹಾಗೆ ಮಾಡಿದಾಗ ಮಾತ್ರನೇ ಅವುಗಳಿಂದ ನಮಗೆ ಶಾಶ್ವತವಾದ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಆವಾಗ್ಲೇ ಹೇಳಿದ್ರಲ್ಲ, ಸತ್ಯ, ದಯೆ, ಶುಚಿತ್ವ, ಇನ್ನೊಂದ್ ಯಾವ್ದು? ತಪಸ್ಸು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ಯಾ? ಹರೇ ಕೃಷ್ಣ. ಇಲ್ಲ ಅಂದ್ರೆ ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿಸೋಣ, ಲೇಟ್ ಆಗ್ತಾ ಇದೆ. ವಾಂಛಾ ಕಲ್ಪತರುಭಿಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದು ಹೋಸ್ಟ್ ಮಾಡಿ ಆಯ್ತಾ ಮಾತಾಜಿ? ಹರೇ ಕೃಷ್ಣ. ಓ, ನಿಮ್ಗೆ ಇದು ಬೇಕಿತ್ತ ಪ್ರಭುಜಿ? ಹಾ ಹೌದು ಮಾತಾಜಿ, ನನಗೆ ತುಳು ಕ್ಲಾಸ್ ಉಂಟು ಇದ್ರಲ್ಲಿ. ಓ, ಹೋಸ್ಟ್ ಮಾಡ್ಬೇಕಾ ಪ್ರಭುಜಿ? ಹಾ ಹೋಸ್ಟ್ ಮಾಡಿ. ನಿಮ್ದು ಎಂಡ್ ಆಯ್ತಲ್ಲ ಮಾತಾಜಿ? ಹಾ ಪ್ರಭುಜಿ, ಆಯ್ತು. ಅಂದ್ರೆ ಇದನ್ನ ಲೈವ್ ಅಲ್ಲಿ ಇದ್ದೀನಿ, ನಾನು ಎಕ್ಸಿಟ್ ಆಗಿ ನಿಮ್ಗೆ ಮಾಡ್ಲಾ? ನೀವು ಲೈವ್ ಇಲ್ಲಿಂದ ಇದು ಮಾಡ್ಲಿಕ್ಕೆ ಆಗ್ತದಲ್ಲ? ನಿಮ್ಗೆ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ ಮಾತಾಜಿ, ಅದು ಲೈವ್ ಲಾಸ್ಟ್. ಸ್ಟಾಪ್. ಹ್ಮ್ ಅಯ್ಯೋ, ಒಂದ್ ನಿಮಿಷ ಪ್ರಭುಜಿ, ಮಾಡ್ತೀನಿ. ಓಕೆ ಮಾತಾಜಿ.